राम राम हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ ಎಲ್ಲರಿಗೂ. ಹದಿನೆಂಟು ದಿವಸಗಳಲ್ಲಿ ಭಗವದ್ಗೀತೆ ಅನ್ನು ತಿಳಿಯುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಅವರು ಆಯೋಜಿಸಿರುವಂತದ್ದು. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ साद्वैतं सावधूतं परिजनसहितं कृष्ण चैतन्य देवं श्री राधा कृष्ण पादान् सगण ललिता श्री विशाखान्वितांश्च। हे कृष्णा करुणा सिन्धु दीनबन्धो जगत्पते गोपेशा गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरनिताई की जय, श्रील प्रभुपाद की जय। हरे कृष्ण। ನನ್ನ ಹೆಸರು ಸಂಗೀತ ಅಂತ ಹೇಳಿ. ನಾನು ಕಳೆದ 3.5 ವರ್ಷಗಳಿಂದ ಈ ಒಂದು ಕೃಷ್ಣ ಕಾನ್ಶಿಯಸ್ ನಲ್ಲಿ ಇದ್ದೇನೆ. ಸೊ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಕಾರ್ಯಕ್ರಮಕ್ಕೆ ತುಂಬಾ ಉತ್ತಮ ಪ್ರಕ್ರಿಯೆ ಬಂದು ಬೇರೆ ಬೇರೆ ಭಾಷೆಗಳಲ್ಲಿ ಏಕಕಾಲದಲ್ಲಿ ಇದು ಟೆಲಿಕಾಸ್ಟ್ ಆಗ್ತಾ ಇದೆ. ಈಗ ನಿಮ್ಮಲ್ಲಿ ಭಗವದ್ಗೀತೆಯನ್ನು ಸ್ವಲ್ಪ ಓದಿರ್ಬೋದು, ಸಂಪೂರ್ಣವಾಗಿ ಓದಿರ್ಬೋದು, ಅಥವಾ ಅರ್ಧ ಓದಿರ್ಬೋದು, ಅಥವಾ ಓದದೇ ಇರ್ಬೋದು. ಸೊ ಇಲ್ಲಿ ನಿಮಗೊಂದು ಆಶ್ವಾಸನೆ ಕೊಡೋದೇನು ಅಂತ ಹೇಳಿದ್ರೆ, ನಾವು ಈ 18 ದಿವಸಗಳಲ್ಲಿ 18 ಅಧ್ಯಾಯಗಳಲ್ಲಿ ಏನಿದೆ ಅಂತ ನೀವು ತಿಳಿತೀರಾ. ಸೊ ಇವರು ದೇವಳದ ಅಧ್ಯಕ್ಷರು ಎಸ್ ಗ್ರೇಸ್ ನಾಮೇಶ್ವರ ದಾಸ್ ಪ್ರಭುಗಳು. ಇಲ್ಲಿ ನೋಡ್ಬೋದು ನೀವು
ಇಸ್ಕಾನ್ ಸಂಸ್ಥಾಪಕಾಚಾರ್ಯರು ಶ್ರೀ ಶ್ರೀ ರಾಧಾ ಗೋವಿಂದ ವಿಗ್ರಹ. ಸೊ ಮೊದಲಿಗೆ ನಾವು ಪೂರ್ವಭಾವಿ ನೋಟ ಇದನ್ನು ನೋಡೋಣ. ಇಲ್ಲಿ 12 ಹಂತಗಳು. ಕಲಿಕೆಯ ಪರಿಚಯ, ಗಂಭೀರ ಅಧ್ಯಯನಕ್ಕಾಗಿ ಭಗವದ್ಗೀತೆ ಪುಸ್ತಕ, ವಾಟ್ಸಪ್ ನೀತಿ ನಿಯಮ, ಶಿಕ್ಷಕರು ಮತ್ತು ನಿರ್ವಾಹಕರ ಪರಿಚಯ, ಹಿಂದಿನ ವಿದ್ಯಾರ್ಥಿಗಳ ಸಾಕ್ಷ್ಯ, ಝೂಮ್ ಕ್ಲಾಸ್ ಶಿಷ್ಟಾಚಾರ, ಪ್ರಶ್ನೆಗಳಿಗೆ ಉತ್ತರ, ಸ್ಪ್ಯಾಮ್ ಎಚ್ಚರಿಕೆ, ವೆಬ್ಸೈಟ್, ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪುಟಗಳ ಪರಿಚಯ ಮತ್ತು ಡ್ಯಾಶ್ ಬೋರ್ಡ್ ಕಲಿಯಲು ನೋಂದಾಯಿಸುವುದು ಹೇಗೆ ಎಂಬುದನ್ನು ತಿಳಿಸ್ತಾರೆ. ರಸ ಪ್ರಶ್ನೆಯನ್ನು ಪರಿಹರಿಸಲು ಎಲ್ಲಾ ಭಕ್ತರನ್ನು ಕೇಳುವಂಥದ್ದು ಸಂಕಲ್ಪ ರೀತಿಯಾಗಿ. ಈಗ ನಿಮ್ಮಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಭಗವದ್ಗೀತೆಯ ವಿಶೇಷತೆ ಏನು? ಈಗ ನೀವೆಲ್ಲರೂ ಕೂಡ ಭಗವದ್ಗೀತೆಯ ತರಗತಿಯನ್ನು ಕೇಳೋದಕ್ಕೆ ಬಂದಿದ್ದೀರಾ. ನಿಮಗೆ ಈ ಒಂದು ತರಗತಿಯನ್ನು ಕೇಳಬೇಕು ಅಂತ ಅನಿಸಿದೆ. ಇದು ಏನು ಭಗವದ್ಗೀತೆಯ ವಿಶೇಷತೆ ಅಂತ ಹೇಳಿ ನೀವು ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು, ಝೂಮ್ ಚಾಟ್ ನಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಶಾಂತಸ್ ಪಾಟೀಲ್, ಹೇಳಿ, ಅನ್ಮ್ಯೂಟ್ ಮಾಡಿ. ಹಲೋ ಹಲೋ, ಹರೇ ಕೃಷ್ಣ ಹೇಳಿ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಮಾತಾಜಿ. ನಮಸ್ಕಾರ ಮೇಡಮ್. ಮೊದಲಿಗೆ ನಂದು, ನಾನು ಭಗವದ್ಗೀತೆ ಬುಕ್ ತಗೊಂಡು ನಾನು ಓದ್ತಾ ಕೂತ್ರೆ ನಂಗೆ ಅದ್ರದ್ದು ಶ್ಲೋಕ ಏನು ಅರ್ಥನೇ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ನಾನು ಮತ್ತೆ ಇದ್ರಲ್ಲಿ ಭಾಗವಹಿಸ್ತಿದೆ ಈಗ. ಒಳ್ಳೇದು ಮಾತಾಜಿ. ಯಾಕಂದ್ರೆ ನಾವಾಗೇನೆ ಓದಿದಾಗ ಕೆಲವೊಂದು ವಿಚಾರಗಳು ತಿಳಿಯುವುದಿಲ್ಲ. ಆದ್ರೆ ಯಾವಾಗ ನಾವು ತರಗತಿಯನ್ನು ಕೇಳ್ತೇವೆ, ನಂತರ ಓದಿದ್ರೆ ತಿಳಿಯುತ್ತೆ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ. ವಿಜಯ್ ಅವರು ಹೇಳ್ತಾ ಇದ್ದಾರೆ ಏನಂದ್ರೆ, ಭಗವಂತ ಅರ್ಜುನನಿಗೆ ಮಾಡಿದ ಉಪದೇಶ. ಓಕೆ, ಕಾವ್ಯ ಅವರು ಹೇಳ್ತಿರೋದು, ಭಗವದ್ಗೀತಾ ಒಂದು ವ್ಯಕ್ತಿಯನ್ನು ಉತ್ತಮರನ್ನಾಗಿ ಮಾಡುತ್ತದೆ. ಅರ್ಜುನನ ಮೂಲಕ ನಮಗೆ ಮಾಡಿದ ಉಪದೇಶ. ಈಗ ನಾವು ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತ ನೋಡೋಣ. ಗೀತೆಯ ಮಹಾತ್ಮೆ. ಕಡೆಯಲ್ಲಿ ಹೇಳಬೇಕಾದ ಮಾತೆಂದರೆ, ಭಗವದ್ಗೀತೆಯು ಅತ್ಯಂತ ಎಚ್ಚರಿಕೆಯಿಂದ ಓದಬೇಕಾದ ಆಧ್ಯಾತ್ಮಿಕ ಕೃತಿ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯ ಪಠೇತ್ ಪ್ರಯತಾ ಪುಮಾನ್. ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಮನುಷ್ಯನು ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು. ಭಯ ಶೋಕಾದಿ ವರ್ಜಿತ ಎಂದರೆ ವ್ಯಕ್ತಿಯು ಈ ಬದುಕಿನಲ್ಲಿ ಎಲ್ಲಾ ಭಯಗಳಿಂದ ಬಿಡುಗಡೆ ಹೊಂದಬಹುದು. ಮತ್ತು ಅಂಥವನ ಮುಂದಿನ ಬದುಕು ಆಧ್ಯಾತ್ಮಿಕ ಬದುಕಾಗುತ್ತದೆ. ಇದು ಗೀತಾ ಮಹಾತ್ಮೆಯ ಮೊದಲನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. ಸೊ ಎಲ್ಲ ಬದುಕಿನ ಮನುಷ್ಯನು ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗಬಹುದು ಈ ಭಗವದ್ಗೀತೆಯ ಉಪದೇಶವನ್ನು ಸರಿಯಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ, ನಮ್ಮ ಪ್ರತಿದಿನದ ಡೇ ಟು ಡೇ ಲೈಫ್ ಅಲ್ಲಿ. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವ ಜನ್ಮ ಕೃತಾನಿ ಚ. ಗೌರಿ ಮಾತಾಜಿ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪ ಕರ್ಮಗಳು, ಒಂದೇ ನಿಮಿಷ ಮಾತಾಜಿ, ಅಂತಹ ಮನುಷ್ಯನ ಹಿಂದಿನ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ
ಮಾಡಲಾರವು. ಗೀತಾ ಮಹಾತ್ಮೆ 2. ಭಗವದ್ಗೀತೆಯನ್ನು ಕಡೆಯ ಭಾಗದಲ್ಲಿ ಭಗವಂತನು 18.66 ಉಚ್ಚ ಸ್ವರದಲ್ಲಿ ಹೀಗೆ ಹೇಳುತ್ತಾನೆ. ಸೊ ಇಲ್ಲಿ ಓದ್ಬೇಕಾ? ಭಗವದ್ಗೀತೆಯನ್ನು ನಂಬಿಕೆಯಿಂದ ಅಂದ್ರೆ ನಾವು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಬೇಕು. ಹಾಗಿದ್ರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪ ಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಈಗ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಏನಂತ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಸೋಕಾಳ್ ಧರ್ಮಗಳಿಂದ ನೀನ್ ಆಚೆ ಬಂದು ನನಗೆ ಶರಣಾಗತನಾದ್ರೆ ನಾನು ನಿನ್ನೆಲ್ಲಾ ಪಾಪ ಕರ್ಮಗಳಿಂದ ಮುಕ್ತನಾಗಿ ಮಾಡ್ತೇನೆ ಅಂತ ಹೇಳಿ. ಮಲಿನೇ ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸದ್ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಓದಿ ಮಾತಾಜಿ. ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಿಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲ ಒಮ್ಮೆ ಯಾರಾದರೂ ಸ್ನಾನ ಮಾಡಿದರೆ ಅಂತಹವನ ಐಹಿಕ ದುಃಖ ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತವೆ. ಗೀತಾ ಮಹಾತ್ಮೆ 3. ಇಲ್ಲಿ ಹೇಳುವಂತದ್ದೇನಂದ್ರೆ ನಾವೀಗ ಪ್ರತಿದಿನ ಒಬ್ಬ ಮನುಷ್ಯ ಈಗ ಪ್ರತಿನಿತ್ಯ ನೀರಿನಲ್ಲಿ ಸ್ನಾನ ಮಾಡ್ತಾನೆ, ಅಂದ್ರೆ ಒಂದು ಬಾಹ್ಯ ಸ್ವಚ್ಛತೆಯನ್ನು ಮಾಡಿಕೊಳ್ತಾನೆ. ಆದ್ರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆ ಆದ್ರೂ ಸ್ನಾನ ಮಾಡಿದ್ರೆ ಅಂತವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ ಅಂತೇಳಿ. ಗೀತಾಸು ಗೀತ ಕರ್ತವ್ಯ ಕಿಮನೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಎಸ್ ಓದಿ ಮಾತಾಜಿ. ಓದ್ಲಿ ಮಾತಾಜಿ. ಭಗವದ್ಗೀತೆಯನ್ನು ದೇವೋತ್ತಮ ಪರಮಪುರುಷನೇ ಹೇಳಿರುವುದರಿಂದ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯವಿಲ್ಲ. ಗಮನವಿಟ್ಟು ಸದಾ ಭಗವದ್ಗೀತೆಯನ್ನು ಕೇಳಿದರೆ ಮತ್ತು ಓದಿದರೆ ಸಾಕು. ಇಂದಿನ ಯುಗದಲ್ಲಿ ಜನರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನನಾಗಿದ್ದಾರೆ ಎಂದರೆ ಅವರಿಗೆ ಎಲ್ಲಾ ವೈದಿಕ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಅಗತ್ಯವಿಲ್ಲ. ಈ ಒಂದು ಕೃತಿ ಭಗವದ್ಗೀತೆ ಸಾಕು. ಏಕೆಂದ್ರೆ ಅದು ಎಲ್ಲಾ ವೈದಿಕ ಸಾಹಿತ್ಯದ ಸಾರ. ವಿಶೇಷವಾದ ಕಾರಣವೆಂದರೆ ಅದು ದೇವೋತ್ತಮ ಪರಮ ಪುರುಷನೇ ಹೇಳಿದ್ದಾನೆ. ಗೀತಾ ಮಹಾತ್ಮೆ 4. ಸೊ ಇಲ್ಲಿ ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನೇ ಹೇಳಿರುವಂತದ್ದು. ಹಾಗಾಗಿ ಇದನ್ನು ನೀವು ತಿಳಿದುಕೊಂಡ್ರೆ ಬೇರೆ ಯಾವುದೇ ವೈದಿಕ ರಚನೆಯನ್ನು ಓದುವ ಅಗತ್ಯ ಇಲ್ಲ ಅಂತ ಹೇಳಿ. ಸದಾ ಭಗವದ್ಗೀತೆಯನ್ನು ಗಮನವಿಟ್ಟು ಕೇಳಿದರೆ ಮತ್ತು ಓದಿದರೆ ಸಾಕು. ಯಾಕೆಂದ್ರೆ ಈ ಒಂದು ಕಲಿಯುಗದಲ್ಲಿ ಹೇಗೆ ಅಂದ್ರೆ ಸಮಯ ಇಲ್ಲ, ಯಾರನ್ನು ಕೇಳಿದ್ರು ಸಮಯ ಇಲ್ಲ. ಹಾಗಾಗಿ ಆ ಸ್ವಲ್ಪ ಸಮಯದಲ್ಲಿ ನಾವು ಆ ಒಂದು ವೇದಗಳನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಸುಲಭವಾದ ಒಂದು ದಾರಿ ಕೊಟ್ಟಿದ್ದಾನೆ ಭಗವಂತ. ಏನು ಅಂತೇಳಿ, ಭಗವದ್ಗೀತೆಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಇದು ಭಗವಂತನೇ ಹೇಳಿರುವಂಥದ್ದು ದಿವ್ಯವಾದ ಬಾಯಿಯಿಂದ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿ ದೊರಕುತ್ತದೆ ಎಂದ ಮೇಲೆ ಭಗವದ್ಗೀತೆ ಅಮೃತವನ್ನು ಕುಡಿದವನ ವಿಷಯ ಹೇಳುವುದೇನಿದೆ? ಭಗವದ್ಗೀತೆ ಮಹಾಭಾರತದ ಅಮೃತ ಸರ್ವಸ್ವ. ಅದನ್ನು ಮೂಲ ವಿಷ್ಣುವಾದ ಶ್ರೀಕೃಷ್ಣನೇ ಹೇಳಿದ್ದಾನೆ. ಗೀತಾ ಮಹಾತ್ಮೆ 5. ಭಗವದ್ಗೀತೆ ದೇವೋತ್ತಮ ಪರಮಪುರುಷನ ಬಾಯಿಂದ ಬಂದಿದೆ. ಗಂಗೆಯು ಭಗವಂತನ ಪಾದ ಕಮಲಗಳಿಂದ ಹರಿದಿದೆ ಎಂದು ಹೇಳಲಾಗಿದೆ. ಭಗವಂತನ ಬಾಯಿಗೂ ಪಾದಗಳಿಗೂ ವ್ಯತ್ಯಾಸವಿಲ್ಲ. ಆದರೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಯು ಗಂಗಾಚಲಕ್ಕಿಂತ ಹೆಚ್ಚಿನ ಮಹತ್ವದ್ದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಎಸ್. ಸೊ ಇಲ್ಲಿ ಈ ಗಂಗಾಜಲವನ್ನು ಕುಡಿದವನಿಗೆ ಮುಕ್ತಿ ದೊರಕ್ತದೆ ತಿಳಿದ್ಮೇಲೆ ಭಗವದ್ಗೀತೆಯ ಅಮೃತವನ್ನು ಕುಡಿದವನ ವಿಷಯ ಹೇಳೋದೇನಿದೆ? ಸೊ ಈ ಒಂದು ಭಗವದ್ಗೀತೆಯ ಒಂದು ಸಾರವನ್ನು ನೀವು ತಿಳಿದುಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದಕ್ಕಿಂತ ನಿಮಗೆ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತೇಳಿ. ಅದೇ ನಮಗೆ ಮುಖ್ಯವಾದದ್ದು. ಸರ್ವೋಪನಿಷದುದ್ಗಾವೋ ತೋಕ್ತ ಗೋಪಾಲನಂದನ
पार्थो वत्स सुधीर्भोक्ता दुग्धं गीतामृतं महत्. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲಾ ಉಪನಿಷತ್ತುಗಳ ಸಾರ. ಅದು ಗೋವಿಂದನಂತಿದೆ. ಗೋಪಾಲ ನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲಾ ವಿದ್ವಾಂಸರು ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಾರೆ. ಗೀತಾ ಮಹಾತ್ಮೆ 6. ಇಲ್ಲಿ ಭಗವದ್ಗೀತೆಯು ಗೀತೋಪನಿಷತ್ತು ಅಂತ ಹೇಳಿದ್ರೆ ಎಲ್ಲಾ ಉಪನಿಷತ್ತುಗಳ ಸಾರ. ಸೊ ಅದು ಗೋವಿನಂತಿದೆ. ಸೊ ಇಲ್ಲಿ ಹಾಲನ್ನು ಕರೆಯುವವ್ರಿಗೆ ಯಾರು? ಗೋಪಾಲನಂದನ ಶ್ರೀಕೃಷ್ಣ. ಮತ್ತೆ ಅರ್ಜುನ ಇಲ್ಲಿ ಕರುವಾಗಿದ್ದಾನೆ. ಸೊ ಎಲ್ಲಾ ವಿದ್ವಾಂಸರು ಯಾರೆಲ್ಲ ಈ ಭಗವದ್ಗೀತೆಯನ್ನು ಕೇಳೋದಕ್ಕೆ ಬಂದಿದ್ರೆ ನೀವೆಲ್ಲರೂ ಕೂಡ ಈ ಅಮೃತವನ್ನು ಸವಿತೀರಿ ಅಂತ ಹೇಳಿ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪೇಕಂ ತಸ್ಯ ದೇವಸ್ಯ ದೇವ ಸೇವಾ. ಹರೇ ಕೃಷ್ಣ ಮಾತಾಜಿ. ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸುತ್ತಾರೆ. ಆದ್ದರಿಂದ ಏಕಂ ಶಾಸ್ತ್ರಂ ದೇವಕಿ ಪುತ್ರಂ ಇಡೀ ಜಗತ್ತಿಗೆ ಒಂದೇ ಧರ್ಮ ಗ್ರಂಥ ಭಗವದ್ಗೀತಾ ಇರಲಿ. ಏಕದೇವೋ ದೇವಕಿ ಪುತ್ರ ಏವ ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ ಒಂದೇ ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಇಂದಿನ ದಿನದಲ್ಲಿ ಜನರು ಒಂದು ಧರ್ಮಶಾಸ್ತ್ರ, ಒಬ್ಬ ದೇವರು, ಒಂದು ಧರ್ಮ, ಒಂದು ಕಾರ್ಯ ಇವು ಬೇಕೆಂದು ಹಂಬಲಿಸ್ತಾರೆ. ಆದುದರಿಂದ ಇಲ್ಲಿ ಹೇಳುವಂತದ್ದೇನು? ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಇಡೀ ಜಗತ್ತಿಗೆ ಒಂದೇ ಒಂದು ಧರ್ಮ ಗ್ರಂಥ ಭಗವದ್ಗೀತಾ ಇರಲಿ. ಏಕೋ ದೇವೋ ದೇವಕಿ ಪುತ್ರ ಏವ ಇಡೀ ಜಗತ್ತಿಗೆ ಒಬ್ಬನೇ ದೇವರು ಶ್ರೀಕೃಷ್ಣ ಇರಲಿ. ಏಕೋ ಮಂತ್ರ ತಸ್ಯ ನಾಮಾನಿ ಒಂದೇ ಮಂತ್ರ, ಒಂದೇ ಪ್ರಾರ್ಥನೆ ಇರಲಿ, ಅವನ ನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ಒಂದೇ ಕೆಲಸವಿರಲಿ, ಅದು ದೇವೋತ್ತಮ ಪರಮ ಪುರುಷನ ಸೇವೆ. ಹಾಗಾಗಿ ಇಲ್ಲಿ ನಾವೀಗ ತಿಳಿದೆವು ಶಂಕರಾಚಾರ್ಯರು ಏನು ಹೇಳಿದ್ರು ಭಗವದ್ಗೀತೆಯ ಕುರಿತಾಗಿ, ಮಹಾತ್ಮೆಯ ಬಗ್ಗೆ ಹೇಳಿದ್ರು. ಈಗ ನಿಮ್ಮಲ್ಲಿ ಪ್ರಶ್ನೆ, ಇಸ್ಕಾನ್ ಸಂಸ್ಥಾಪಕಾಚಾರ್ಯರ ಹೆಸರೇನು? ಜೂಮ್ ಚಾಟ್ ನಲ್ಲಿ ಟೈಪ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಪ್ರಕಾಶ್ ಅವರು ಚಾಟ್ ಅಲ್ಲಿ ಹಾಕಿರುವಂತದ್ದು ಶ್ರೀಲ ಪ್ರಭುಪಾದಜಿ. ಓಕೆ, ಶ್ರೀಲ ಪ್ರಭುಪಾದರು. ಓಕೆ, ಉತ್ತರ ಸಿಕ್ಕಿದೆ. ಸೊ ಇಲ್ಲಿ ಇಸ್ಕಾನ್ ಆಚಾರ್ಯರು, ಸಂಸ್ಥಾಪಕನಾಚಾರ್ಯರು ಪರಮ ಪೂಜ್ಯ ಅಭಯ ಚರಣಾರರಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಇವರ ಬೋಧನೆಗಳ ಆಧಾರದ ಮೇಲೆ ನಾವಿವತ್ತು ಈ ಭಗವದ್ಗೀತೆಯನ್ನು ತಿಳಿಯಲಿದ್ದೇವೆ. ಈಗ ನಾವು ಗುರುಗಳ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಗುರುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರು ಶ್ರೀಮತಿ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಾವು ಅವರ ಭಗವದ್ಗೀತೆ ಪುಸ್ತಕ ಯಥಾರೂಪವನ್ನು ತಿಳಿದುಕೊಳ್ಳಲಿದ್ದೇವೆ. ಅಂದ್ರೆ ಈ ಭಗವದ್ಗೀತೆ ಪವಿತ್ರ ಗ್ರಂಥದ ಈ ಒಂದು ಟೀಚಿಂಗ್ಸ್ ಅಂತ ಹೇಳಿದ್ರೆ 18 ದಿನಗಳ ಕಾಲ ನಾವು ನಿಮಗೆ ಈ ತರಗತಿಯನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ರೆ 18 ಅಧ್ಯಾಯಗಳನ್ನು 18 ದಿವಸಗಳ ಕಾಲ ತರಗತಿ ಇರ್ತದೆ ನಿಮಗೆ. ಸೊ ಪ್ರಭುಪಾದರು ಭಗವಂತನ ಪರಮ ಭಕ್ತರಾಗಿರ್ತಾರೆ.
ಸೊ ಭಕ್ತರಾಗಿದ್ರು. ಹುಟ್ಟಿನಿಂದಲೇ ಅವರು ಭಗವಂತನ ಪರಮ ಭಕ್ತರಾಗಿದ್ರು. ಅವರು ವೈಷ್ಣವ ಕುಲದಲ್ಲಿ ಹುಟ್ಟಿ ಚಿಕ್ಕಂದಿನಿಂದಲೇ ಪೂಜಾ ಕೈಂಕರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅವರ ತಂದೆ ಶ್ರೇಷ್ಠ ವೈಷ್ಣವರಾಗಿದ್ರು. ಪ್ರಭುಪಾದರ ತಂದೆ ಶ್ರೀಮಾನ್ ಗೌರ್ ಮೋಹನ್ ದೇ, ತಾಯಿ ರಜನಿ ದೇವ್. ಶ್ರೀಲ ಪ್ರಭುಪಾದರು ಚಿಕ್ಕಂದಿನಿಂದಲೇ ದೊಡ್ಡ ರಥಯಾತ್ರೆ ಮಾಡ್ತಾ ಇದ್ರು. ಅಂದ್ರೆ ಜಗನ್ನಾಥ್ ಸುಭದ್ರ ಬಲರಾಮನ್ನು ಕೂರಿಸಿಕೊಂಡು ರಥದಲ್ಲಿ ಮಕ್ಕಳ ರಥಯಾತ್ರೆ ಮಾಡ್ತಾ ಇದ್ರು. ಅದಕ್ಕೆ ಅವರ ಯಾರು ಮನೆಯವರು ಪ್ರೋತ್ಸಾಹಿಸ್ತಾ ಇದ್ರು ಅವರನ್ನ. ಅಂದ್ರೆ ಅವರು ಚಿಕ್ಕಂದಿನಿಂದಲೇ ಈ ಒಂದು ಭಕ್ತಿ ಯೋಗವನ್ನು ಪ್ರಾರಂಭಿಸಿದ್ರು ಅಂತ ನೋಡ್ಬೋದು ನಾವಿಲ್ಲಿ. ನಂತರ ಪ್ರಭುಪಾದರು ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಆಗ್ತಾರೆ. ಮಹಾತ್ಮ ಗಾಂಧೀಜಿಯವರು ಆ ಸಮಯದಲ್ಲಿ ಈ ಒಂದು ಅವರ ಒಂದು ಚಳವಳಿ ಇರುತ್ತೆ. ಚಳವಳಿಯಿಂದ ತುಂಬಾ ಮಹಾತ್ಮ ಗಾಂಧೀಜಿಯವರ ಚಳವಳಿಯಿಂದ ತುಂಬಾ ಪ್ರಭಾವಿತರಾಗಿ ಪ್ರಭುಪಾದರು ಅವರ ಚಳವಳಿಯಲ್ಲಿ ಭಾಗವಹಿಸುವಂಥದ್ದು. ಆ ಚಳವಳಿಯಲ್ಲಿ ನಂತರ ಪ್ರಭುಪಾದರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಗುರುಗಳು ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಅವರನ್ನ ಭೇಟಿ ಆಗುವಂಥದ್ದು. ಅವರು ಇವರಲ್ಲಿನ ಪ್ರತಿಭೆಯನ್ನು ಗುರುತಿಸ್ತಾರೆ. ಯಾಕಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರು ಸ್ಕಾಟಿಷ್ ಚರ್ಚ್ ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಸಾರಿ, ಇಂಗ್ಲಿಷ್ ನಲ್ಲಿ ನಿರರ್ಗಳವಾಗಿ ಮಾತನಾಡ್ತಾ ಇರ್ತಾರೆ ಅವರು. ಸೊ ಹಾಗಾಗಿ ಅವರ ಗುರುಗಳು ಯಾರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಇವರ ಪ್ರತಿಭೆಯನ್ನು ಗುರುತಿಸಿ ಇವರಿಗೆ ಹೇಳ್ತಾರೆ ಏನಂತೇಳಿ, ನೀವು ಈ ಗ್ರಂಥಗಳೆಲ್ಲ ಏನಿದೆ ಇದು ಸಂಸ್ಕೃತದಲ್ಲಿದೆ, ಇದನ್ನು ನೀವು ಇಂಗ್ಲಿಷ್ಗೆ ಅನುವಾದ ಮಾಡಿ ಪ್ರಪಂಚಾದ್ಯಂತ ಇದನ್ನು ಹರಡುವ ಕೆಲಸ ಮಾಡ್ಬೇಕು ಅಂತ ಹೇಳಿ, ಇದನ್ನು ಹರಡುವ ಅವಶ್ಯಕತೆ ಇದೆ ವಿಶ್ವಾದ್ಯಂತ ಅಂತೇಳಿ. ಆಗ ಪ್ರಭುಪಾದರು ಹೇಳ್ತಾರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅಂತೇಳಿ. ಆಗ ಗುರುಗಳು ಹೇಳ್ತಾರೆ ಸ್ವಾತಂತ್ರ್ಯ ಸಿಕ್ಕಿದ ಗುರುಗಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಸಿಗುತ್ತೆ, ಆದ್ರೆ ಈ ಒಂದು ಕೃಷ್ಣ ಕಾನ್ಶಿಯಸ್ನೆಸ್ ಕೆನಾಟ್ ವೇಟ್, ಇದನ್ನು ಜಾರಿಗೆ ತರಬೇಕು, ಇದನ್ನು ಹರಡಿಸುವಂತ ಅವಶ್ಯಕತೆ ಇದೆ ಅಂತೇಳಿ. ಅಂದ್ರೆ ಜನರಿಗೆ ಅರ್ಥ ಆಗ್ಬೇಕು ಜ್ಞಾನವೇನು, ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ ಎಂಬುದು ವಿಶ್ವಾದ್ಯಂತ ಹರಡಬೇಕು ಅಂತ ಅವರ ಗುರುಗಳು ಹೇಳ್ತಾರೆ. ಸೊ ಗುರುವಿನ ಆದೇಶವನ್ನು ಶಿರಸ ಪಾಲಿಸ್ತಾರೆ ಶ್ರೀಲ ಪ್ರಭುಪಾದರು. ನಂತರ ಈ ಅನುವಾದದ ಕೆಲಸದಲ್ಲಿ ತೊಡಗಿಸಿಕೊಳ್ತಾರೆ. ನಂತರ ಅವರು ಈ ಅನುವಾದ ಕೆಲಸ ಅಂತ ಹೇಳಿದ್ರೆ ಈ ಒಂದು ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇದನ್ನೆಲ್ಲ ಅನುವಾದ ಮಾಡಿ ಕೊನೆಗೆ 69ನೇ ವಯಸ್ಸಿನಲ್ಲಿ, ನಮ್ಮ 69ನೇ ವಯಸ್ಸಿನಲ್ಲಿ ಅವರು ಅಮೆರಿಕಕ್ಕೆ ಹೊರಡ್ತಾರೆ. ಸೊ ನಿಮಗೆ ಅನಿಸ್ಬೋದು ಪ್ರಭುಪಾದರು ಭಾರತದಲ್ಲಿ ಯಾಕೆ ಒಂದು ಇಸ್ಕಾನ್ ಅನ್ನು ಒಂದು ಪ್ರಾರಂಭ ಮಾಡಲಿಲ್ಲ, ಅಮೆರಿಕಕ್ಕೆ ಯಾಕೆ ಹೋದ್ರು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಪ್ರಭುಪಾದರಿಗೆ ತಿಳಿದಿತ್ತು ಏನಂತ ಹೇಳಿದ್ರೆ ಭಾರತೀಯರಿಗೆ ಪಾಶ್ಚಾತ್ಯರನ್ನು ಅನುಕರಣೆ ಮಾಡುವ ಅಭ್ಯಾಸ ಇದೆ, ಹಾಗಾಗಿ ಅವರು ಅಲ್ಲಿ ಪ್ರಾರಂಭ ಮಾಡುವಂಥದ್ದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಸ್ಕಾನ್ ಅನ್ನು ಸ್ಥಾಪಿಸಿ ಬೋಧಿಸಿದ್ರೆ ಇವರು ಕೂಡ ಕಲ್ತುಕೊಳ್ತಾರೆ ಅಂತ ಹೇಳಿ ಅವರು ಅಲ್ಲಿ ಪ್ರಾರಂಭಿಸ್ತಾರೆ. ಹಾಗೆ ಅವರು ಈ ಅಮೆರಿಕಕ್ಕೆ ಪ್ರಯಾಣ ಬೆಳೆಸುವಾಗ ಅವ್ರಿಗೆ ಏನಾಗ್ತದೆ ಯಾಕಂತ ಹೇಳಿದ್ರೆ ಅವರು ಇಳಿ ವಯಸ್ಸಿನಲ್ಲಿ ಅಮೆರಿಕಕ್ಕೆ ಹೋಗುದು, ಅದು ಕಾರ್ಗೋ ಶಿಪ್ ನಲ್ಲಿ ಹೋಗ್ತಾರೆ. ಅದು ಕಾರ್ಗೋ ಶಿಪ್ ಅಂತ ಹೇಳಿದ್ರೆ ಅದು ಜನರು ಓಡಾಡುವ ಹಡಗಾಗಿರೋದಿಲ್ಲ, ಅದು ಸಾಮಾನು ಸಾಗಿಸುವ ಹಡಗಾಗಿರುತ್ತದೆ. ಅವರು ತಮ್ಮ ಶ್ರದ್ಧೆ ಮತ್ತು ನಿಸ್ವಾರ್ಥ ಸೇವೆ ಭಕ್ತಿ ಭಾವದಿಂದ ಹೋಗಿ ಭಕ್ತಿಯನ್ನು ಎಲ್ಲಾ ಕಡೆ ಹರಡುವಲ್ಲಿ ಯಶಸ್ವಿ ಆಗ್ತಾರೆ. ಹಾಗೆ ಇವರು ಈ ಒಂದು ಹಡಗಿನಲ್ಲಿ ಪ್ರಯಾಣಿಸುವಾಗ ಅವರಿಗೆ 2 ಸಲ ಹೃದಯಾಘಾತ ಆಗುತ್ತೆ. ಆದ್ರೂ ಕೂಡ ಅವರ ಒಂದು ದೃಢವಾದ ನಿರ್ಧಾರವನ್ನು ಅವರು ಕೈ ಬಿಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಮೆರಿಕಕ್ಕೆ ಹೋಗಿ ಮೊದಲಿಗೆ ಅವರಿಗೆ ಅಲ್ಲಿ ಯಾರು ಪರಿಚಯ ಇರೋದಿಲ್ಲ, ಅವರು ಒಂದು ಇದರಲ್ಲಿ ಪಾರ್ಕಿನಲ್ಲಿ ಕುಳಿತುಕೊಂಡು ಅಲ್ಲಿ ಈ ರೀತಿಯಾಗಿ ಹರೇ ಕೃಷ್ಣ ಕೀರ್ತನೆಯನ್ನು ಮಾಡ್ತಾರೆ. ಮತ್ತೆ ಅಲ್ಲಿ ಆ ಸಮಯದಲ್ಲಿ ವಿಯೆಟ್ನಾಂ ಯುದ್ಧ ನಡೀತಾ ಇರುತ್ತೆ. ಸೊ ಅಮೆರಿಕ ಸರ್ಕಾರ ಏನ್ ಮಾಡ್ತಾ ಇರ್ತಾರೆ, ಯುವ ಜನತೆಯನ್ನು ಫೋರ್ಸ್ಫುಲಿ ಈ ಒಂದು ಯುದ್ಧಕ್ಕೆ ಅಂದ್ರೆ ಸೇರ್ಪಡೆ ಮಾಡ್ತಾ ಇರ್ತಾರೆ ಆರ್ಮಿಗೆ. ಅದು ಅವ್ರಿಗೆ ಇಷ್ಟ ಇಲ್ಲದೆ ಅತ್ತ ಮನೆ ಕಡೆ ಹೋಗದೆ ಇದಕ್ಕೆ ಯುದ್ಧ ಬಾಳಿಕೆ ಸಹ ಹೋಗದೆ ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಬೀದಿ ಬೀದಿಯಲ್ಲಿ ಅಲ್ದಾಡ್ತಾ ಇರ್ತಾರೆ. ಸೊ ಅಂತವ್ರು ಬಂದು ಏನ್ ಮಾಡ್ತಾರೆ, ಇಲ್ಲಿ ಈ ಕೀರ್ತನೆಯನ್ನು ಕೇಳ್ತಾ ಇರ್ತಾರೆ. ಅಂದ್ರೆ ಅವರೆಲ್ಲ ಮನೆ ಮಠಗಳನ್ನೆಲ್ಲ ಬಿಟ್ಟು ಬಂದಿರ್ತಾರೆ. ಸೊ ಇವರು ಪ್ರಭುಪಾದರು ತಿಳಿತಾರೆ, ನಾನು ಈ ಒಂದು ಹಿಪ್ಪಿಗಳು ಅಂತ ಕರೀತಾರೆ ಅವರನ್ನ ಆ ಸಮಯದಲ್ಲಿ, ಈ ಹಿಪ್ಪಿಗಳನ್ನೇ ಭಕ್ತರನ್ನಾಗಿ ಮಾಡ್ತೇನೆ ಅಂತ ಹೇಳಿ ಪ್ರಭುಪಾದರು ಹರೇ ಕೃಷ್ಣ ಮಹಾಮಂತ್ರವನ್ನು ಬೋಧಿಸ್ತಾರೆ. ಭಾಗವತಂ ತರಗತಿಯನ್ನು ತೆಗೆದುಕೊಳ್ತಾರೆ ಅವರಿಗೆ.
ಈ ಹಿಪ್ಪಿಗಳು ಮೊದಲಿಗೆ ಸ್ಪಂದಿಸದಿದ್ರು ಕ್ರಮೇಣ ಅವರ ಮನಸ್ಸು ಒಂದು ಬದಲಾವಣೆ ಹೊಂದುತ್ತದೆ. ಅವರು ಪರಮ ಭಕ್ತರಾಗ್ತಾರೆ. ಯಾಕಂತ ಹೇಳಿದ್ರೆ ಪ್ರಭುಪಾದರು ಶುದ್ಧ ಭಕ್ತರಾಗಿರ್ತಾರೆ. ಅವರ ಸಂಘದಿಂದ ಅವರೆಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ. ಅವರಿಗೆ ರಾಮ ಯಾರು, ಕೃಷ್ಣ ಯಾರು, ರಾಮ ಯಾರು ಅಂತ ಗೊತ್ತಿರೋದಿಲ್ಲ. ಆದ್ರೆ ಪ್ರಭುಪಾದರು ಹೇಳಿರುವಂತ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಅವರು ಏನ್ ಮಾಡ್ತಾರೆ, ಹಿಪ್ಪಿಗಳಲ್ಲಿ ಈ ಒಂದು ಪರಿವರ್ತನೆ ಆಗ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಒಂದು ಹಿಪ್ಪಿಗಳಲ್ಲಿ ಈ ಒಂದು ಬದಲಾವಣೆಯನ್ನು ನೋಡಿದಾಗ ಅಮೆರಿಕನ್ ಗವರ್ಮೆಂಟ್ ಏನ್ ಮಾಡುತ್ತೆ, ಪ್ರಭುಪಾದರಿಗೆ ಅಭಿನಂದಿಸುತ್ತೆ. ಅವರಿಗೆ ಹೇಳ್ತೆ, ನಮಗೆ ಸಾಧ್ಯವಾಗದಿರುವಂತದ್ದು ನೀವು ಮಾಡಿ ತೋರಿಸಿದ್ದೀರಾ. ಯಾಕಂದ್ರೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರುತ್ತೆ ಅಮೆರಿಕನ್ ಸರ್ಕಾರ. ಸೊ ಅವಾಗ ಪ್ರಭುಪಾದರು ಅಂದ್ರೆ ಅವ್ರು ಹೇಳ್ತಾರೆ, ಏನು ಮ್ಯಾಜಿಕ್ ಮಾಡಿದ್ರಿ ಅಂತ ಪ್ರಭುಪಾದರನ್ನು ಕೇಳಿದಾಗ ಪ್ರಭುಪಾದರು ಹೇಳ್ತಾರೆ, ನಾನೇನು ಮ್ಯಾಜಿಕ್ ಮಾಡಿಲ್ಲ, ನಾನೇನ್ ಮಾಡಿದೆ ಅಂದ್ರೆ ಅವರನ್ನು ಭಗವಂತನ ಜೊತೆಗೆ ಕನೆಕ್ಟ್ ಮಾಡಿದೆ ಅಂತ ಹೇಳಿ. ಸೊ ಆದ್ರಿಂದ ಇಲ್ಲಿ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಭಗವದ್ಗೀತೆಯ ಸಂದೇಶ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟದಲ್ಲ. ಇದು ಸನಾತನ ಧರ್ಮ. ಇದು ನಮಗೆ ತಿಳಿಸುತ್ತೆ ಯಾವ ರೀತಿಯಾಗಿ ನಾವು ಬದುಕನ್ನು ಸಾಗಿಸ್ಬೇಕು ಅಂತ ಹೇಳಿ. ಯಾರೇ ಆಗಲಿ ಇದರ ಸಂದೇಶವನ್ನು ಯಾರು ಅನುಸರಿಸುತ್ತಾರೆ ಅವರು ಜೀವನದಲ್ಲಿ ಖಂಡಿತವಾಗಿ ಯಶಸ್ಸನ್ನು ಗಳಿಸ್ತಾರೆ. ಸೊ ಭಗವದ್ಗೀತೆ ಸಂದೇಶವನ್ನು ಯಾರು ತಮ್ಮದಾಗಿಸಿಕೊಳ್ತಾರೆ ಅವರೆಲ್ಲರೂ ತಮ್ಮ ಜೀವನದಲ್ಲಿ ಅವರಿಗೆ ಯಶಸ್ಸು ಸಿಗೋದು ಖಂಡಿತ. ನಂತರ ಪ್ರಭುಪಾದರು ಒಂದು ಪುಟ್ಟ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಾರೆ. ಈ ಮರಳಿ ದೇವೋತ್ತಮ ಪುರುಷನೆಡೆಗೆ ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್, ಈ ಒಂದು ಮ್ಯಾಗಝಿನ್ ಅನ್ನು ಕೂಡ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು. ಸೊ ಕೃಷ್ಣ ಕಾನ್ಶಿಯಸ್ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೂಡ ಬೋಧಿಸ್ತಾರೆ. ಅದಾದ ಮೇಲೆ ಅವರು 12 ವರ್ಷಗಳಲ್ಲಿ ಪ್ರಪಂಚಾದ್ಯಂತ ಎಲ್ಲಾ ದೇಶಗಳಲ್ಲಿ ಪರ್ಯಟನೆ ಮಾಡಿ 108 ದೇವಸ್ಥಾನಗಳನ್ನು ಕಟ್ತಾರೆ. ಸೊ ಈಗ ಒಂದು 700ಕ್ಕೂ ಹೆಚ್ಚು ಇಸ್ಕಾನ್ ದೇವಸ್ಥಾನಗಳು ಇವೆ. ಸೊ ಇಲ್ಲಿ ನಿಮಗೆ ಪ್ರಶ್ನೆ ಏನಂತ ಹೇಳಿದ್ರೆ, ಕೃಷ್ಣನ ಪವಿತ್ರ ನಾಮದ ಜಪವು ಪ್ರಪಂಚಾದ್ಯಂತ ಹರಡುತ್ತದೆ. ಈ ಭವಿಷ್ಯವನ್ನು ಯಾರು ಮತ್ತು ಯಾವಾಗ ನುಡಿದರು? ಇಸ್ಕಾನ್ ಎಲ್ಲಿ ಮತ್ತು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆ ಸಮಯದಲ್ಲಿ ಶ್ರೀಲ ಪ್ರಭುಪಾದರ ವಯಸ್ಸು ಎಷ್ಟು? ಇದನ್ನ ನೀವು ಚಾಟ್ ನಲ್ಲಿ ಹಾಕ್ಬೋದು. ಓಕೆ, 69-70 ವರ್ಷ. ಇಲ್ಲ, ಇದು ಆಕ್ಚುಲಿ ಚೈತನ್ಯ ಮಹಾಪ್ರಭುಗಳು, ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ 500 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ರು. ಅವರು ಹೇಳುವಂಥದ್ದು ಏನಂತೇಳಿ, ಮೋರಾ ಸೇನಾಧಿಪತಿ ಭಕ್ತ ಆಯೇಗ ಅಂತೇಳಿ, ಅಂದ್ರೆ ಪ್ರಭುಪಾದರು ಬರ್ತಾರೆ ಅಂತ ಹೇಳ್ತಾರೆ. ಈ ಪವಿತ್ರ ನಾಮವನ್ನು ಪ್ರಪಂಚಾದ್ಯಂತ ಹರಡುತ್ತಾರೆ ಅಂತೇಳಿ ಈ ಭವಿಷ್ಯವನ್ನು ನುಡಿಯುವಂಥದ್ದು. ಹಾಗೆ 1966ರಲ್ಲಿ ಇಸ್ಕಾನ್ ಪ್ರಾರಂಭ ಆಗುವಂಥದ್ದು. ಆಗ ಶ್ರೀಲ ಪ್ರಭುಪಾದರಿಗೆ ಅವರ ವಯಸ್ಸು 70. ಶ್ರೀಲ ಪ್ರಭುಪಾದರು ಎಷ್ಟು ದೇವಾಲಯಗಳನ್ನು ಮಾಡಿದ್ದಾರೆ? 108 ದೇವಾಲಯಗಳನ್ನು ಮಾಡಿದ್ದಾರೆ. ಇದು ನೀವು ಈಗಾಗಲೇ ಪ್ರಾರ್ಥನೆ ನೋಡಿದ್ರಿ. ಶ್ರೀ ಗುರು ಪ್ರಣಾಮ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ ಅಂತ ಹೇಳಿದ್ರೆ, ನಾವೀಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಾಗ ಈ ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಗ್ರಂಥ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಜಯ ಶ್ರೀ ಕೃಷ್ಣ ಚೈತನ್ಯ ಅಂದ್ರೆ ಇದು ಪಂಚತತ್ವ ಮಂತ್ರ ಅಂತ ಹೇಳ್ತಾರೆ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮೊದಲು ಇದನ್ನ ಹೇಳಿ ನಂತರ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವಂಥದ್ದು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಅಂತ ಹೇಳಿದ್ರೆ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂಥದ್ದು. ನಿತ್ಯಾನಂದ ಅಂತ ಹೇಳಿದ್ರೆ ಬಲರಾಮರು, ಮತ್ತೆ ಅದ್ವೈತ ಆಚಾರ್ಯರು ಶ್ರೀ ಅದ್ವೈತ ಆಚಾರ್ಯರು ಅಂದ್ರೆ ವಿಷ್ಣುವಿನ ಇನ್ಕಾರ್ನೇಷನ್ ಅವರು.
ನಂತರ ಗದಾಧರ ಅಂದ್ರೆ ರಾಧಾರಾಣಿ, ನಂತರ ನಾರದ ಮುನಿಗಳು. ಸೊ ಇವರು ಚೈತನ್ಯ ಮಹಾಪ್ರಭುಗಳು ಅವರ ಸಂಗಡಿಗರೊಂದಿಗೆ ನಮಗೆ ಅಂತ ಹೇಳಿದ್ರೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮೊದಲು ಈ 5 ಗುರುಗಳಿಗೆ ವಂದನೆ ಸಲ್ಲಿಸಿದ್ರೆ ಯಾವುದೇ ತಪ್ಪುಗಳ ಆಗಿದ್ರೆ ಅದನ್ನು ಅವರು ಕ್ಷಮಿಸ್ತಾರೆ ಅಂತ ಹೇಳಿ. ಜಗತ್ತಿನಾದ್ಯಂತ ಇರುವ ಇಸ್ಕಾನ್ ದೇವಾಲಯಗಳು ನೀವು ನೋಡ್ಬೋದು. ಇದು ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರಿನ ವಿಗ್ರಹಗಳು, ಸುಂದರವಾದ ವಿಗ್ರಹಗಳು. ನೀವು ಮಂಗಳೂರಿಗೆ ಭೇಟಿ ಕೊಡ್ಬೋದು. ಮಂಗಳೂರಿನಲ್ಲಿ ಇರುವವರು ಟೆಂಪಲ್ಗೆ ಭೇಟಿ ಕೊಡ್ಬೋದು. ಕುಳಾಯಲ್ಲಿ ನೂತನವಾಗಿ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಇಲ್ಲಿ ನೀವು ಇಸ್ಕಾನ್ನ ಇದು ಪ್ರಪಂಚಾದ್ಯಂತ ಇರೋ ದೇವಸ್ಥಾನಗಳನ್ನು ನೋಡ್ಬೋದು. ಭಗವದ್ಗೀತೆಯು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಹೊಂದಿರುವ ಮಹಾಗ್ರಂಥವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದಾರೆ ಮತ್ತು ಇದು ಪ್ರಪಂಚಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಹೇಗೆ ಇವಾಗ ಒಂದು ಡಿಕ್ಷನರಿ, ಒಂದು ನಿಘಂಟು ಏನಿದೆ ಅದರಲ್ಲಿ ನಿಮ್ಗೆ ಎಲ್ಲಾ ಪದಗಳಿಗೆ ಅರ್ಥಗಳು ಸಿಗುತ್ತೆ, ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿರ್ಲಿ ಭಗವದ್ಗೀತೆಯನ್ನು ಓದುವುದರ ಮೂಲಕ, ಭಗವದ್ಗೀತೆಯನ್ನು ತಿಳಿಯುವುದರ ಮೂಲಕ ನಿಮಗೆ ಜೀವನದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದಾಗಿದೆ. ಇದನ್ನ ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ಏನಂತೇಳಿ, ಗೀತೆಯನ್ನು ಧ್ಯಾನಿಸುವರು ಪ್ರತಿದಿನ ಹೊಸ ಸಂತೋಷ ಮತ್ತು ಹೊಸ ಅರ್ಥಗಳನ್ನು ಪಡೆಯುತ್ತಾರೆ. ಹಾಗೆ ಐನ್ಸ್ಟೀನ್ ಅವರು ಹೇಳ್ತಾ ಇದ್ದಾರೆ, ಆಲ್ಬರ್ಟ್ ಐನ್ಸ್ಟೀನ್, ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ಭಗವಂತನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನು ಎಂಬುದರ ಕುರಿತು ಚಿಂತಿಸಿದಾಗ ಅವಳಿದೆಲ್ಲವೂ ಕೇವಲ ಅಂತ ಅನಿಸುತ್ತೆ. ಇಸ್ಕಾನಿನ ಭಗವದ್ಗೀತೆ ಯಥಾರೂಪಾಯಕ್ಕೆ ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದಿಂದ ಬಂದು ಒಡೆಯದ ಸರಪಳಿಯಿಂದ ಬರಬೇಕು. ಈಗ ನಿಮಗೆ ಅನಿಸ್ಬೋದು, ಯಾಕೆ ಇಸ್ಕಾನಿನ ಭಗವದ್ಗೀತೆಯನ್ನೇ ಓದ್ಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ, ಭಗವಂತ ಶ್ರೀಕೃಷ್ಣ ಬ್ರಹ್ಮನಿಗೆ ಬೋಧಿಸುವಂಥದ್ದು, ಬ್ರಹ್ಮ ನಾರದರಿಗೆ ಬೋಧಿಸುವಂಥದ್ದು, ಹಾಗೆ ನಾರದರು ವ್ಯಾಸದೇವರಿಗೆ ಬೋಧಿಸುವಂಥದ್ದು, ವ್ಯಾಸದೇವರಿಂದ ಮಧ್ವಾಚಾರ್ಯರು, ಮಧ್ವಾಚಾರ್ಯರಿಂದ ಹಾಗೆ ಮುಂದುವರಿದು ಬಂದು ಗುರು ಶಿಷ್ಯ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭುಗಳು, ಭಕ್ತಿ ವಿನೋದ ಠಾಕೂರ್ ಅವರು ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮತ್ತು 32ನೇ ಸ್ಥಾನದಲ್ಲಿ ನಮ್ಮ ಶ್ರೀಲ ಪ್ರಭುಪಾದರಿದ್ದಾರೆ. ಶ್ರೀಲ ಪ್ರಭುಪಾದಕ್ಕೆ ಇಚ್ಛೆ. ಅವರು ಬರೆದಿರುವಂತ ಈ ಭಗವದ್ಗೀತೆ ಅನುವಾದ, ಅದು ಅದರ ತಾತ್ಪರ್ಯ, ಅದ್ಭುತವಾದ ತಾತ್ಪರ್ಯ ಅವರು ಕೊಟ್ಟಿರುವಂತದ್ದು, ಇದನ್ನು ಓದಿದ್ರೆ ನಮಗೆ ತುಂಬಾ ಸುಲಭವಾಗಿ ಅರ್ಥವಾಗ್ತದೆ. ಭಗವದ್ಗೀತೆಯನ್ನು ತುಂಬಾ ಸರಳವಾಗಿ ವಿವರವಾಗಿ ಅವರು ವಿವರಿಸಿದ್ದಾರೆ. ಸೊ ಇದನ್ನು ಓದಿದ್ರೆ ಎಂತವರು ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಸೊ ಹಾಗಾದ್ರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಏನು ಮುಖ್ಯವಾದ ಅರ್ಹತೆ ಏನಂತ ಹೇಳಿದ್ರೆ, ಕೃಷ್ಣನನ್ನು ಭಗವಂತ ಅಂತ ಒಪ್ಪಿಕೊಳ್ಳುವಂಥದ್ದು. ಥಿಯರಾಟಿಕಲಿ ಆದ್ರೂ ಸರಿ ನಾವು ಭಗವಂತನನ್ನು ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಭಗವಂತ ಅಂತ ಒಪ್ಪಿಕೊಳ್ಬೇಕು. ಅವಾಗ ಹಾಗಿದ್ರೆ ಮಾತ್ರ ನಮಗೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಭಗವದ್ಗೀತೆಯಲ್ಲಿ ಒಟ್ಟಿಗೆ 700 ಶ್ಲೋಕಗಳಿದೆ. ಅದರಲ್ಲಿ ಭಗವಂತ 574 ಶ್ಲೋಕಗಳನ್ನು ಹೇಳಿದ್ದಾನೆ. ಅರ್ಜುನ 84 ಶ್ಲೋಕಗಳು, ಸಂಜಯ 41 ಶ್ಲೋಕ, ಧೃತರಾಷ್ಟ್ರ 1 ಶ್ಲೋಕ. ಹೀಗೆ 700 ಶ್ಲೋಕಗಳನ್ನು ಭಗವಂತ ಕೃಷ್ಣ, ಅರ್ಜುನ, ಸಂಜಯ, ಧೃತರಾಷ್ಟ್ರ ಹೇಳಿದ್ದಾರೆ. ಈ ಭಗವದ್ಗೀತೆಯ 5 ಮೂಲ ಸತ್ಯಗಳನ್ನು ಅಂದ್ರೆ ಭಗವದ್ಗೀತೆಯ ವಸ್ತು 5 ಮೂಲ ಸತ್ಯಗಳನ್ನು ಒಳಗೊಂಡಿರುತ್ತೆ. ಯಾವುದೆಲ್ಲ ಅಂತ ಹೇಳಿದ್ರೆ, ಈಶ್ವರ, ಜೀವ, ಪ್ರಕೃತಿ, ಕಾಲ ಮತ್ತು ಕರ್ಮ. ಸೊ ಇಲ್ಲಿ ಈಶ್ವರ ಅಂತ ಹೇಳಿದ್ರೆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ, ಜೀವ ಅಂತ ಹೇಳಿದ್ರೆ ನಾವೆಲ್ಲರೂ, ಪ್ರಕೃತಿ ಅಂತ ಹೇಳಿದ್ರೆ ಐಹಿಕ ಒಂದು ನಿಸರ್ಗ, ಕಾಲ ಅಂದ್ರೆ ಸಮಯ, ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿದ್ರೆ ಪಾಪ ಪುಣ್ಯ ಚಟುವಟಿಕೆಗಳು, ಎಲ್ಲಾ ಚಟುವಟಿಕೆಗಳು. ಸೊ ಆ ಕರ್ಮದ ಫಲಾನುಸಾರವಾಗಿ ನಮ್ಮ ಜೀವನ ನಿರ್ಧರಿತವಾಗುತ್ತೆ.
ಗೀತೆಯು ಒಂದು ದೊಡ್ಡ ಗ್ರಂಥ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ, ಆದರೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇವೆ. ಹಾಗಾಗಿ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಹರಿವಿನ ಮೇಲೆ ಕೇಂದ್ರೀಕರಿಸಿದ್ದೇವೆ. ಉದ್ದೇಶ ಗೀತೆಯ ಆಳವಾದ ಅಧ್ಯಯನಕ್ಕಾಗಿ ಒಬ್ಬರನ್ನು ಸಿದ್ಧಪಡಿಸುತ್ತದೆ ಅಂತ ಹೇಳಿದ್ರೆ, ನೀವೀಗ ಈ 18 ದಿವಸದಲ್ಲಿ 18 ಅಧ್ಯಾಯಗಳಲ್ಲಿ ಏನಿದೆ ಆ ಒಂದು ಮುಖ್ಯವಾದ ಶ್ಲೋಕಗಳನ್ನು ನೀವು ತಿಳಿತೀರಿ. ನಂತರ ನಿಮಗೆ ಇದು ಲೆವೆಲ್ 1 ಅಂತ ಹೇಳ್ತಾರೆ. ಲೆವೆಲ್ 2 ತರಗತಿಯಲ್ಲಿ ನಿಮಗೆ ಇದನ್ನ ಆಳವಾದ ಅಧ್ಯಯನ ಮಾಡಬಹುದು. ಅದು ಮುಂದಿನ ಹಂತ. ಅದು ಮೊದಲನೇ ಹಂತ ಮುಗಿಸಿದ್ರೆ ಮಾತ್ರ ನೀವು 2ನೇ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹದಿನೆಂಟು ದಿನದ ಗೀತೆ ಕಲಿಕೆಯ ಸಂಕ್ಷಿಪ್ತ ಅವಲೋಕನ. ದಿನಕ್ಕೆ 1 ಗಂಟೆ ತರಗತಿ, 1 ಅಧ್ಯಾಯ 1 ದಿನ, ಪ್ರತಿ ಅಧ್ಯಾಯದ ಪ್ರಮುಖ ಅಂಶಗಳು, ತರಗತಿಯ ನಂತರ ಪ್ರಶ್ನೆಗಳಿಗೆ ಉತ್ತರಗಳು, ದೈನಂದಿನದ ರಸಪ್ರಶ್ನೆಯನ್ನು ಡ್ಯಾಶ್ ಬೋರ್ಡ್ ನಲ್ಲಿ ಮಾಡಬೇಕು. ನಿಮಗೆ ಇದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿಮಗೆ ಕ್ವಿಜ್ ಪ್ರತಿದಿನ ಅದು ಕ್ವಿಜ್ ಕ್ವೆಶನ್ಸ್ ಇರುತ್ತೆ. ಅದನ್ನ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ 18 ದಿವಸ ಆದ ಮೇಲೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಹಾಗೆ ಇಲ್ಲಿ ಹಂತಗಳು ನೋಡ್ಬೋದು ನೀವು. ಮೊದಲಿಗೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಈ ತರ ಎಲ್ಲ ಇದೆ. ಭಕ್ತಿಯ ಮಾರ್ಗಗಳು ಅಂತ ಹೇಳಿದ್ರೆ ಉನ್ನತ ಹಂತಗಳಿಗೆ ಹೋಗುವುದು ಒಳಗೊಂಡಿರ್ತದೆ. ಹೆಚ್ಚು ತಿಳುವಳಿಕೆ, ಗೀತಾ ಸೂಚನೆಗಳನ್ನು ತಿಳಿಯುವಂಥದ್ದು. ಇಲ್ಲಿ ತರಗತಿಯಲ್ಲಿ ಯಾವ ರೀತಿಯಾಗಿ ನಾವು ಗಮನವಿಟ್ಟು ಕೇಳಬೇಕು ಅಂತ ಹೇಳಿ ನೋಡ್ಬೋದು ನೀವು. ಹಾಗೆ ತರಗತಿಯ ಸಮಯದಲ್ಲಿ ಶಿಕ್ಷಕರನ್ನು ಕೈ ಎತ್ತುವ ಮೂಲಕ ಆ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದು, ಇಲ್ಲ ಝೂಮ್ ಚಾಟ್ ನಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ವಾಟ್ಸ್ಆಪ್ ಗುಂಪಿನ ಸಂದೇಶ ಕರೆ ಶಿಕ್ಷಕ ನಿರ್ವಾಹಕ ಅಂದ್ರೆ ನಿಮ್ಗೆ ಅಲ್ಲಿ ಅಡ್ಮಿನ್ಸ್ ಇರ್ತಾರೆ. ಯಾವುದೇ ಪ್ರಶ್ನೆಗಳಿದ್ರೆ ನೀವು ಅಡ್ಮಿನ್ಸ್ ಹತ್ರ ಕೇಳ್ಬೋದು. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ಇಲ್ಲಿ ಹೊಸದಾಗಿ ಈಗ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೆ ಯಾರು ಒಂದು ಸೇವೆ ಮಾಡ್ಲಿಕ್ಕೆ ಇಚ್ಛಿಸಿದ್ದೀರಾ ಅದರ ವಿವರಣೆಗಳು ಕೂಡ ಇಲ್ಲಿ ಇದೆ. ಹಾಗೆ ಸ್ಪ್ಯಾಮ್ ವಾರ್ನಿಂಗ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಇಸ್ಕಾನ್ ಟೆಂಪಲ್ ಇಂದ ನಿಮ್ಗೆ ಯಾವುದೇ SMS ಎಲ್ಲ ಬರೋದಿಲ್ಲ. ಈ ತರ ನೀವು ಸೇವೆ ಮಾಡಿ ಅಂತ ಹೇಳಿ ಇದರ ಬಗ್ಗೆ ಎಚ್ಚರಿಕೆಯನ್ನು ಇಲ್ಲಿ ನೀಡಲಾಗಿದೆ. ಅಡ್ರೆಸ್ ಅನ್ನು ನೀವು ಇಲ್ಲಿ ನೋಟ್ ಮಾಡಬಹುದು. ಈ ರೀತಿಯಾದ ಅಡ್ರೆಸ್ ಇಂದ ಮಾತ್ರ, ಅದು ಕೂಡ ನಿಮಗೆ SMS ಏನು ಬರೋದಿಲ್ಲ. ಹಾಗೆ ನೀವು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಮಗೆ ಎಲ್ಲ ಅದರಲ್ಲಿ ಪ್ಲೇ ಲಿಸ್ಟ್ ಅಂದ್ರೆ ಹೇಳಿದ್ರೆ ಎಲ್ಲ ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ. ಎಷ್ಟು ಬೆಳಿಗ್ಗೆ ಟೆಂಪಲ್ ಅಲ್ಲಿ ಮಂಗಳಾರತಿ ಆಗುತ್ತೆ, ಹಾಗೆ ದರ್ಶನಾರತಿ ಆಗುತ್ತೆ, ಗುರುಪೂಜಾ, ಭಾಗವತಂ ತರಗತಿಗಳು ನಡೀತಾ ಇರುತ್ತೆ. ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಫೇಸ್ಬುಕ್ ಪೇಜ್ ಕೂಡ ನೀವು ಹಾಕ್ಬೋದು. ಡೈಲಿ ಕ್ವಿಜ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ಅದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತಾರೆ. ಹಾಗೆ ಬುಕ್ ಪರ್ಚೇಸ್, ಯಾಕೆಂತ ಹೇಳಿದ್ರೆ ಈಗ ಭಗವದ್ಗೀತೆ ಪುಸ್ತಕವನ್ನು ಇವೆಲ್ಲರೂ ಕೂಡ ಖರೀದಿಸ್ಬೇಕು, ತರಗತಿ ಆದಾಗೆ ಓದ್ಬೇಕು. ಸೊ ಭಗವದ್ಗೀತಾ ಯಥಾರೂಪ ಅಂತ ಹೇಳಿದ್ರೆ ಹೀಗೆ ಇರುತ್ತೆ. ಅಂದ್ರೆ ಇದು ಭಗವಂತ ನೇರವಾಗಿ ಹೇಳಿರೋ ಕಾರಣ ಇಲ್ಲಿ ಪ್ರಭುಪಾದರು ಆಸ್ ಇಟ್ ಈಸ್ ಯಥಾರೂಪ ಅಂತ ಅದಕ್ಕೆ ಕೊಟ್ಟಿರುವಂಥದ್ದು. ಅದರ ವಿವರಣೆಗಳು ಕೂಡ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲಭ್ಯವಿದೆ. ಹಾಗೆ ಜಪಮಾಲೆ ಜಪ ಮಾಡುವಂಥದ್ದು, ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರವನ್ನು 108 ಬಾರಿ ಹೇಳುವಂಥದ್ದು. ಪ್ರತಿದಿನ ಬೆಳಿಗ್ಗೆ ಎದ್ದು ಹೇಳೋದ್ರಿಂದ ನಿಮಗೆ ಭಗವದ್ಗೀತೆಯು ಕೂಡ ಅರ್ಥವಾಗ್ತದೆ. ಹಾಗೆ ಇಲ್ಲಿ ಇನ್ನೊಂದು ಪುಸ್ತಕ ಸಿಗುತ್ತೆ ನಿಮಗೆ, ಪರಿಪೂರ್ಣ ಪ್ರಶ್ನೆಗಳು ಅಂದ್ರೆ ಪರಿಪೂರ್ಣ ಉತ್ತರಗಳು. ಅದಕ್ಕೆ ಅಂದ್ರೆ ಈ ಪ್ರಶ್ನೆಗಳು ಎಲ್ಲ ನಮ್ಮಲ್ಲಿ ತುಂಬಾ ಇರುತ್ತೆ. ಅದು ಕೂಡ ಒಂದು ಸಣ್ಣ ಪುಸ್ತಕ ಸಿಗುತ್ತೆ, ಅಲ್ಲಿ ಎಲ್ಲ ಉತ್ತರಗಳು ಕೂಡ ಇದೆ. ಮತ್ತೆ ಆತ್ಮ ಸಾಕ್ಷಾತ್ಕಾರ ಈ ಒಂದು ಪುಸ್ತಕ ಕೂಡ ಜೊತೆ ಸಿಗುತ್ತೆ. ಹಾಗೆ ಇವಾಗ ನಾವು ಸಂಕಲ್ಪ ಮಾಡೋಣ. ನೀವೆಲ್ಲರೂ ಕೂಡ ಮ್ಯೂಟ್ ಅಲ್ಲಿ ಎತ್ಕೊಂಡು ಮಾಡ್ಬೋದು. ಗೌರಿ ಮಾತಾಜಿ ನೀವು ಅನ್ಮ್ಯೂಟ್ ಮಾಡಿ ನನ್ನ ಜೊತೆ ರಿಪೀಟ್ ಮಾಡ್ಬೋದು. ಎಸ್ ಮಾತಾಜಿ. ನಾನು ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ
ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ನಾವು ಈಗ ಮೊದಲನೇ ಅಧ್ಯಾಯವನ್ನು ನೋಡೋಣ. ನಿಮಗೆ ಈ ರೀತಿಯಾಗಿ ಸರ್ಟಿಫಿಕೇಟ್ ಸಿಗುತ್ತೆ ನೀವು ಪ್ರತಿನಿತ್ಯ ಕ್ವಿಜ್ ಅನ್ನು ಅಟೆಂಡ್ ಮಾಡಿದ್ರೆ. ಸರ್ಟಿಫಿಕೇಟ್ ಯಾರಿಗೆ ಬೇಕೋ ಅವರು ಕ್ವಿಜ್ ಅಟೆಂಡ್ ಮಾಡ್ಬೋದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ನಾವು ಮೊದಲನೇ ಅಧ್ಯಾಯವನ್ನು ನೋಡೋಣ. ಮೊದಲನೇ ಅಧ್ಯಾಯ ಚಿಕ್ಕ ಅಧ್ಯಾಯ, ಹಾಗಾಗಿ ನಾವು ಸ್ವಲ್ಪ ನೋಡ್ಬೋದು. ಎರಡನೇ ಅಧ್ಯಾಯದಿಂದ ನಿಮ್ಗೆ ದೊಡ್ಡ ಅಧ್ಯಾಯ ಇರುತ್ತೆ, 1 ಗಂಟೆ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವು ಮೊದಲಿಗೆ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ, ಈಗ ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವರಿಗೆ 101 ಮಕ್ಕಳಿರ್ತಾರೆ. ಅದರಲ್ಲಿ 100 ಜನ ದುರ್ಯೋಧನ ಮತ್ತೆ ಇತರರು ಆದ್ರೆ ಒಬ್ಬಳು ಮಗಳು ದುಶ್ಯಲೆ. ಇನ್ನು ಪಾಂಡುವಿನ ಪತ್ನಿಯರಾಗಿ ಪತ್ನಿಯರು ಕುಂತಿ ಮತ್ತು ಮಾದ್ರಿ. ಸೊ ಕುಂತಿಗೆ 3 ಮಕ್ಕಳು, ಯಾರು ಯುಧಿಷ್ಠಿರ ಮಹಾರಾಜ, ಭೀಮ ಮತ್ತೆ ಅರ್ಜುನ. ಮತ್ತೆ ಮಾದ್ರಿಯ ಮಕ್ಕಳು ನಕುಲ ಸಹದೇವರು. ಈಗ ಪಾಂಡುವಿನ ಸಾವು ಆದಾಗ ಈ ಹಸ್ತಿನಾಪುರ ಇದನ್ನು ಧೃತರಾಷ್ಟ್ರನಿಗೆ ನೋಡಿಕೊಳ್ಳೋದಕ್ಕೆ ವಹಿಸಲಾಗುತ್ತೆ. ಧೃತರಾಷ್ಟ್ರ ಹುಟ್ಟು ಕುರುಡ ಆದ್ರೂ ಕೂಡ ಇಲ್ಲಿ ಯುಧಿಷ್ಠಿರ ಇನ್ನು ಕೂಡ ಇದ್ದ ಕಾರಣ ಅಲ್ಲಿ ಧೃತರಾಷ್ಟ್ರನಿಗೆ ವಹಿಸ್ಕೊಳ್ಳಲಾಗುತ್ತೆ. ನಂತರ ಅದು ಯುಧಿಷ್ಠಿರ ಮಹಾರಾಜರಿಗೆ ಹೋಗ್ಬೇಕಿರುತ್ತೆ, ಚಕ್ರವರ್ತಿ ಆಗ್ಬೇಕಿತ್ತು ಯುಧಿಷ್ಠಿರ ಮಹಾರಾಜ. ಆದ್ರೆ ಧೃತರಾಷ್ಟ್ರನಿಗೆ ಏನಾಗುತ್ತೆ, ಆ ಒಂದು ಪುತ್ರ ವ್ಯಾಮೋಹದಿಂದಾಗಿ ತನ್ನವರಿಗೆ ಹೋಗ್ಬೇಕು ಅಂತ ಅವನು ಬಯಸ್ತಾನೆ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ ನಾವು ತಿಳಿಯಲಿದ್ದೇವೆ ಇವತ್ತು. ಧೃತರಾಷ್ಟ್ರನ ವಿಚಾರಣೆ ಮೊದಲನೇ ಶ್ಲೋಕದಲ್ಲಿ ಪ್ರಮುಖ ಪದಗಳು. ಕಿಂ ಅಕುರ್ವತ, ದುರ್ಯೋಧನನ ಭಯ, ಇದು 2ರಿಂದ 11ನೇ ಶ್ಲೋಕ. ಮಹತೀಂ ಚಮುಂ ವ್ಯೂಢಾಂ, ಶಂಖಗಳನ್ನು ಊದಿದರು, 12ರಿಂದ 19ನೇ ಶ್ಲೋಕ. ಹೃದಯಾನಿ ವೆದಾರಯತ್, ಅರ್ಜುನನ ಅವಲೋಕನ, 20ರಿಂದ 27ನೇ ಶ್ಲೋಕ. ಗಾಂಡೀವಂ ಸ್ರಂಸತೆ, ಯುದ್ಧ ಮಾಡದಿರಲು ಅರ್ಜುನನು ಕಾರಣಗಳನ್ನು ಕೊಡ್ತಾನೆ, ಇದು 28ರಿಂದ 46ನೇ ಶ್ಲೋಕದಲ್ಲಿ ನೀವು ನೋಡ್ಬೋದು. ಅಪ್ರತಿಕಾರಂ ಅಶಸ್ತ್ರಂ, ಇದು ಮುಖ್ಯವಾದ ಪ್ರಮುಖ ಪದಗಳಾಗಿರುತ್ತದೆ. ಈಗ ಇಲ್ಲಿ ಒಂದೇ ದೃಶ್ಯಕ್ಕೆ ವಿಭಿನ್ನ ಪ್ರತಿಕ್ರಿಯೆಗಳು. ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅರ್ಜುನ ಹೇಳುವಂಥದ್ದು, ಕೃಷ್ಣ ಇಲ್ಲಿ ಸಾರಥಿ ಆಗಿರ್ತಾನಲ್ಲ, ಕೃಷ್ಣ ಈ ರಥವನ್ನು ತೆಗೆದುಕೊಂಡು ಹೋಗಿ 2 ಸೇನೆಗಳ ಮಧ್ಯೆ ನಿಲ್ಲಿಸು ಅಂತ ಹೇಳಿ, ನನಗೆ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡ್ಬೇಕು ಅಂತ ಇಚ್ಛೆ ಇದೆ ಅಂತ ಹೇಳ್ತಾನೆ. ಹಾಗೆ ಕರೆದುಕೊಂಡು ಕೃಷ್ಣ ತಗೊಂಡು ಬರ್ತಾನೆ ರಥವನ್ನು. ಆಗ ಅರ್ಜುನ ನೋಡಿ ಬಹಳ ಒಂದು ಸಂತಾಪವನ್ನು ಉಂಟಾಗುತ್ತೆ, ಅವನಿಗೆ ಬೇಸರ ಉಂಟಾಗುತ್ತೆ. ಯಾಕೆಂದ್ರೆ ಇವರೆಲ್ಲ ನಮ್ಮವರು, ಇವರನ್ನೆಲ್ಲ ನಾನು ಇವರ ಜೊತೆ ಹೋರಾಟ ಮಾಡಿ ಹೇಗೆ ಇವರನ್ನೆಲ್ಲ ಸಾಯಿಸ್ಲಿ ಅಂತ ಒಂದು ಅನುಕಂಪ ಉಂಟಾಗುತ್ತೆ. ಹಾಗೆ ಇದೊಂದು ಸತ್ವಗುಣದ ಲಕ್ಷಣ ಇಲ್ಲಿ ನಾವು ನೋಡ್ಬೋದು. ಮತ್ತೆ ಧೃತರಾಷ್ಟ್ರ ಹೇಗೆ ಅಂತ ಹೇಳಿದ್ರೆ, ಹುಟ್ಟು ಕುರುಡ, ಆಧ್ಯಾತ್ಮಿಕವಾಗಿ ಕೂಡ ಕುರುಡ. ಅವರಿಗೆ ಈಗ ಒಂದೇ ಯೋಚನೆ, ನನ್ನ ಮಕ್ಕಳು ಈಗ ಯುದ್ಧದಲ್ಲಿ ಗೆಲ್ತಾರಾ ಇಲ್ವಾ ಹೇಳಿದ್ರೆ, ಇದಂದ್ರೆ ಒಂದು ತಮೋಗುಣದ ಲಕ್ಷಣ. ಆದ್ರೆ ಇನ್ನು ದುರ್ಯೋಧನ
ದುರ್ಯೋಧನ ತಮ್ಮ ಗುರುಗಳಿಗೆ ಏನ್ ಮಾಡ್ತಾ ಇದ್ದಾನೆ, ತನ್ನ ಗುರುಗಳಿಗೆ ಒಂದು ಅಪರಾಧಯುಕ್ತವಾಗಿ ಮಾತನಾಡ್ತಾ ಇದ್ದಾನೆ. ಸೊ ಇದೊಂದು ರಜಗುಣದ ಲಕ್ಷಣವಾಗಿರುತ್ತೆ. ಇದನ್ನ ನಾವು ಮುಂದೆ ವಿವರವಾಗಿ ನೋಡಲಿದ್ದೇವೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಯುತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ. ಧೃತರಾಷ್ಟ್ರನು ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡುತ್ತಿದ್ದರು ಎಂದು ಕೇಳಿದನು. ಇಲ್ಲಿ ಧೃತರಾಷ್ಟ್ರನಲ್ಲಿ ಕೃಷ್ಣನೇ ಹೋಗಿ ಕೇಳ್ತಾನೆ ಏನಂತೇಳಿ, 5 ಹಳ್ಳಿಗಳನ್ನು ಕೂಡ ಕೊಡ್ಲಿಕ್ಕೆ ಸಿದ್ಧ ಇರೋದಿಲ್ಲ ಅವರು. ಆದ್ರಿಂದ ಎಲ್ಲಾ ರೀತಿಯಲ್ಲಿ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾರೆ. ಯಾರು ಇದು ಧೃತರಾಷ್ಟ್ರ ದುರ್ಯೋಧನರನ್ನು. ಆ ಎಲ್ಲಾ ಪ್ರಯತ್ನ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ನಿಷ್ಫಲ ಆಗುತ್ತೆ. ಕೃಷ್ಣನು ಕೂಡ ಇದರಲ್ಲಿ ಆ ಒಂದು ಎಲ್ಲಾ ರೀತಿಯಲ್ಲಿ ಸಂಧಾನ ಮಾಡಲು ನೋಡ್ತಾರೆ, ಆದ್ರೆ ಆಗೋದಿಲ್ಲ, ಒಪ್ಪುದಿಲ್ಲ ಅವರು. ಸೊ ಇಲ್ಲಿ ನೋಡ್ಬೋದು, ಆ ಒಂದು ಪುತ್ರ ವ್ಯಾಮೋಹದಿಂದ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಧೃತರಾಷ್ಟ್ರ. ಅಂದ್ರೆ ಅವರು ಆ ಒಂದು ಹುಟ್ಟು ಕುರುಡ, ಆಧ್ಯಾತ್ಮಿಕವಾಗಿ ಕೂಡ ಕುರುಡ ಅಂತ ಹೇಳಿ ಹೇಳಲಾಗ್ತದೆ. ಭಗವಂತನ ಇಚ್ಛೆ ಇದು, ಏನಂತ ಹೇಳಿದ್ರೆ ಧರ್ಮವನ್ನು ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಕುರುಕ್ಷೇತ್ರ ಯುದ್ಧವು ನಡೆಯುತ್ತೆ. ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಕೃಷ್ಣನ ಹತ್ತಿರ ಅರ್ಜುನ ಮತ್ತು ದುರ್ಯೋಧನ ಕೇಳೋದಕ್ಕೆ ಹೋಗುವಂಥದ್ದು ಅದು ನಿಮಗೆ ಗೊತ್ತಿದೆ. ಹೇಗೆ ಕೃಷ್ಣ ಹೇಳ್ತಾನೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಅರ್ಜುನ ಒಪ್ಪಿಕೊಳ್ತಾನೆ, ನಂಗೆ ಕೃಷ್ಣ ನೀನಿದ್ರೆ ನಾನು ಎಂತ ಬೇಕಾದ್ರೂ ಸಾಧಿಸ್ಬೋದು. ಯಾಕಂದ್ರೆ ಹೇಳಿದ್ರೆ ಅರ್ಜುನ ಶುದ್ಧ ಭಕ್ತನಾಗಿರ್ತಾನೆ. ಆದ್ರೆ ದುರ್ಯೋಧನ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ, ಎಂತ ಒಂದು ಅರ್ಜುನ, ಅವನು ಕೃಷ್ಣ ಹೇಳಿದಾನೆ ಯುದ್ಧ ಮಾಡಿಲ್ಲ ಅಂತ ಹೇಳಿ, ಆದ್ರೂ ಕೂಡ ಎಲ್ಲಾ ಸೈನ್ಯವನ್ನು ಬಿಟ್ಟನಲ್ಲ ಅಂತ. ಇಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ಎಲ್ಲಾ ಸೈನ್ಯಗಳು ಅಂತ ಹೇಳಿದ್ರೆ ನನಗೆ ಇರ್ಲಿ ಅಂತ, ಒಂದು ಅಕ್ಷೋಣಿ ಸೈನ್ಯ ಅಂತ ಹೇಳಾಗ್ತದೆ. ಹಾಗಾಗಿ ನಾವು ಅರ್ಜುನನ ರೀತಿಯಲ್ಲಿ ಭಗವಂತನನ್ನು ನಮ್ಮ ಜೀವನದಲ್ಲಿ ಆಯ್ಕೆ ಮಾಡಿದ್ರೆ ನಮಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಜಯಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಧೃತರಾಷ್ಟ್ರನ ಒಂದು ತಾರತಮ್ಯ ಮಾಡುವ ಮನೋಭಾವ. ಏನ್ ಕೇಳ್ತಾ ಇದ್ದಾನೆ, ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಅಂತ ಈ ರೀತಿಯಾಗಿ ಆ ಒಂದು ಭೇದ ಭಾವನ ಮಾಡ್ತಾ ಇದ್ದಾನೆ. ಅಂದ್ರೆ ಏನು ಕಾಣಿಸ್ತಾ ಇಲ್ಲ ಅವನಿಗೆ. ಧರ್ಮಕ್ಷೇತ್ರ ಇಲ್ಲಿ ಮಹತ್ವವಾದದ್ದು. ಯಾಕಂತ ಹೇಳಿದ್ರೆ ಇದು ಈ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮಪುರುಷನೇ ಅರ್ಜುನನ ಪಕ್ಷದಲ್ಲಿದ್ದಾನೆ. ಸೊ ಈ ಧೃತರಾಷ್ಟ್ರ ತನ್ನ ಮಕ್ಕಳು ಕಡೆಗೆ ವಿಜಯವನ್ನು ಸಾಧಿಸ್ತಾರೋ ಇಲ್ವಾ ಅಂತ ಹೇಳಿ ಒಂದು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನಲ್ಲಿ ಕೇಳುವಂಥದ್ದು, ಏನ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡು ಸಂಜಯ ಆ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅದನ್ನು ವಿವರಿಸ್ತಾ ಇದ್ದಾನೆ. ಹೇಗೆಂತ ಹೇಳಿದ್ರೆ, ಸಂಜಯ ವೇದವ್ಯಾಸರ ಪರಮ ಶಿಷ್ಯನಾಗಿರ್ತಾರೆ. ಸೊ ಅವ್ರಿಗೆ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ನೀಡಿರ್ತಾರೆ. ಹಾಗಾಗಿ ಅವರಲ್ಲಿ ಇದ್ದುಕೊಂಡು ಎಲ್ಲವನ್ನು ಆ ರಾಜನಿಗೆ ವಿವರಿಸುವಂಥದ್ದು, ಧೃತರಾಷ್ಟ್ರನಿಗೆ ಏನೆಲ್ಲ ಕುರುಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಹೇಗೆ ಈಗ ನಾವು ಈ ಮೊಬೈಲ್ ಲ್ಯಾಪ್ಟಾಪ್ ನಿಂದ ಈ ತರಗತಿಗಳನ್ನು ನಡೆಸಲಿಕ್ಕೆ ಕೇಳೋದಕ್ಕೆ ಆಗುತ್ತೆ, ಅದೇ ರೀತಿ ಧರ್ಮಕ್ಷೇತ್ರ ಅನ್ನುವಂಥದ್ದು ಒಂದು ಮಹತ್ವದ್ದು. ಯಾಕೆಂದ್ರೆ ಭಗವಂತನೇ ಅರ್ಜುನನ ಪಕ್ಷದಲ್ಲಿದ್ದಾನೆ, ಅದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಆದುದರಿಂದ ಧರ್ಮಕ್ಷೇತ್ರ ಕುರುಕ್ಷೇತ್ರ ಒಂದು ಪವಿತ್ರ ಪೂಜಾ ಸ್ಥಳ, ಸ್ವರ್ಗದ ನಿವಾಸ ಅಂತ ಹೇಳಲಾಗ್ತದೆ. ಈ ಪವಿತ್ರ ಕ್ಷೇತ್ರವು ಯುದ್ಧದ ಮೇಲೆ ಯಾವ ಪರಿಣಾಮ ಬೀರ್ತದೆ ಅಂತೇಳಿ ಧೃತರಾಷ್ಟ್ರನಿಗೆ ಭಯ ಇರುತ್ತೆ. ಹಾಗಾಗಿ ನನ್ನ ಪುತ್ರರು ಮತ್ತು ಪಾಂಡು ಪುತ್ರರು ಏನು ಮಾಡ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಏನು ಮಾಡ್ತಾರೆ, ಯುದ್ಧವೇ ಮಾಡ್ತಾರೆ. ಆದ್ರೂ ಇಲ್ಲಿ ಒಂದು ಪ್ರಶ್ನೆಯನ್ನು ಒಂದು ಕೇಳುವಂಥದ್ದು ಯಾರು, ಧೃತರಾಷ್ಟ್ರ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಹಾಲನ್ನು ಉಕ್ಕಿಸುವುದು ಆ ಒಂದು ಶುಭ ಸಮಾರಂಭ. ಸೊ ಆ ಹಾಲಿಗೆ ಹುಳಿಯನ್ನು ಹಿಂಡುವಂತ ಕೆಲಸ ಇಲ್ಲಿ ಧೃತರಾಷ್ಟ್ರ ಮಾಡ್ತಾ ಇದ್ದಾನೆ.
ಆ ಒಂದು ಸಂಸಾರದಲ್ಲಿ ಹುಳಿ ಹಿಂಡುವ ಕೆಲಸ. ಸೊ ಹಾಲಿಗೆ ಹುಳಿ ಹಿಂಡಿದ್ರೆ ಏನಾಗುತ್ತೆ, ಅದು ಒಡೆದೋಗುತ್ತೆ. ಅದನ್ನು ಮತ್ತೆ ಈ ರೀತಿಯಾಗಿ ಸಿಹಿ ಪದಾರ್ಥ ಮಾಡಿ ಅದನ್ನ ತಿನ್ನುವುದನ್ನು ಬಿಟ್ಟು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಆಯ್ತು ಅಂತ ಇಲ್ಲಿ ಹೇಳ್ತಾರೆ. ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ ಅಂತ ಹೇಳಲಾಗಿದೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಭಗವಂತ ಮಾಡಲಿದ್ದಾನೆ. ಧರ್ಮಕ್ಷೇತ್ರ ಅಂತ ಹೇಳಲಾಗುವುದು. ಭಗವದ್ಗೀತೆ ಧರ್ಮದಿಂದ ಪ್ರಾರಂಭವಾಗ್ತದೆ, ಧರ್ಮದಿಂದ ಕೊನೆಗೊಳ್ತದೆ. ಅದಕ್ಕೆ ಹೇಳುವಂಥದ್ದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಆದುದರಿಂದ ಭಗವದ್ಗೀತೆ ಪವಿತ್ರ ಧರ್ಮಗ್ರಂಥ, ಧರ್ಮದಿಂದ ಪ್ರಾರಂಭವಾಗಿ ಧರ್ಮದಿಂದ ಕೊನೆಗೊಳ್ಳುವಂತ ಧರ್ಮಗ್ರಂಥ ಈ ಭಗವದ್ಗೀತೆ. ಆದುದರಿಂದ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಒಂದು ಧರ್ಮವನ್ನು ಪಾಲಿಸುವುದಕ್ಕೆ ನಮಗೆ ಇದು ಸಹಾಯ ಮಾಡುತ್ತೆ ಖಂಡಿತವಾಗಿ ಕೂಡ. ಧರ್ಮಕ್ಷೇತ್ರದಲ್ಲಿ ಧರ್ಮವನ್ನು ಯಾರು ಅನುಸರಿಸುತ್ತಾರೆ ಅವರಿಗೆ ಜಯ ಖಂಡಿತ ಅಂತ ನಾವಿಲ್ಲಿ ನೋಡ್ಬೋದು. ನಂತರ ದುರ್ಯೋಧನ ಏನು ಹೇಳ್ತಾ ಇದ್ದಾನೆ ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಪ್ರಶ್ನೆ ಏನಂತ ಹೇಳಿದ್ರೆ, ಯುದ್ಧ ಭೂಮಿಯನ್ನು ಅವನು ಹೇಗೆ ನೋಡುತ್ತಾನೆ? ಉತ್ತರವನ್ನು ನೀವು ಚಾಟ್ ನಲ್ಲಿ ನೀಡಬಹುದು. ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಯುದ್ಧ ಭೂಮಿಯನ್ನು ಹೇಗೆ ನೋಡ್ತಾ ಇದ್ದಾನೆ? ಆಕ್ಚುಲಿ ಧೃತರಾಷ್ಟ್ರ ಅವನು ಹುಟ್ಟು ಕುರುಡ, ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ ಅಂತ ಹೇಳಿ, ಧೃತರಾಷ್ಟ್ರನ ಮನಸ್ಥಿತಿ ಹೇಗೆ ಅಂತ. ಅನುಮಾನಾಸ್ಪದ, ಕುರುಕ್ಷೇತ್ರ ಧರ್ಮಸ್ಥಳ, ಹೇಗೆ ನನ್ನ ಪುತ್ರರು ಜಯ ಗಳಿಸ್ತಾರ ಇಲ್ವಾ ಅಂತ ಒಂದು ಭಯ, ನಮ್ಮ ಸೈನ್ಯ ಹೇಗೆ ಗೆಲ್ಲುತ್ತಾ ಅಂತ ಹೇಳಿ ಭಯಭೀತನಾದ ಆಗಿದ್ದಾನೆ. ಅಂದ್ರೆ ಇದು ಧರ್ಮದ ಹಾದಿಯಲ್ಲಿ ಇಲ್ಲ, ಅಂದ್ರೆ ಅನ್ಯಾಯ ಅಂತ ಹೇಳ್ಬೋದು. ಅಂದ್ರೆ ಬಾಂಧವ್ಯದಿಂದಾಗಿ ತನ್ನ ಮಕ್ಕಳು ಅಂತ ಹೇಳಿ ಪಕ್ಷಪಾತ ಮಾಡುದು, ನಾನು ಮತ್ತು ನನ್ನದು ಮನಸ್ಥಿತಿ ಒಂದು ಐಹಿಕವಾಗಿರುವಂಥದ್ದು ಅಂತ ಹೇಳಿ. ಬಾಂಧವ್ಯ ವಿರುದ್ಧ ವಾತ್ಸಲ್ಯ, ಸೊ ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಧೃತರಾಷ್ಟ್ರ ಬಾಂಧವ್ಯ ವಿರುದ್ಧ ವಾತ್ಸಲ್ಯ ಅಂತೇಳಿ, ಅಂದ್ರೆ ನಮ್ಮ ಮನಸ್ಸನ್ನು ದುರ್ಯೋಧನನಿಗೆ ಹೋಲಿಕೆ ಮಾಡಿ ಮತ್ತು ನಮ್ಮನ್ನು ಧೃತರಾಷ್ಟ್ರನಿಗೆ ಹೋಲಿಕೆ ಮಾಡಿದ್ರೆ, ಈಗ ನಮ್ಮ ಮನಸ್ಸು ದುರ್ಯೋಧನ ಅಂತ ಅಂದುಕೊಂಡ್ರೆ ಓಕೆ, ಸಪ್ತಮಿ ನಾಯಕ ಅವರು ಪಕ್ಷಪಾತ ಅಂತ ಹೇಳಿದ್ದಾರೆ, ಸಂಧ್ಯಾ ಅವರು ಸಂಜಯನ ಮೂಲಕ ಪಕ್ಷಪಾತ. ಇನ್ನು ಅತೃಪ್ತಿ ಮತ್ತು ಅಧರ್ಮ ನಡುವಿನ ಸಂಬಂಧ, ಉತ್ತರವನ್ನು ಚಾಟ್ ನಲ್ಲಿ ನೀಡಬಹುದು. ಭಯಭೀತಿಯಿಂದ ಎಸ್ ಪದ್ಮಾವತಿಯವರು. ಈಗ ನಿಮ್ಮಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಓಕೆ, ಅವನು ಸರಿಯಾಗಿ ಯುಧಿಷ್ಠಿರನಿಗೆ ಅಂದ್ರೆ ಧೃತರಾಷ್ಟ್ರ ಸರಿಯಾಗಿ ಯುಧಿಷ್ಠಿರನಿಗೆ ಸಿಂಹಾಸನ ಕೊಟ್ಟಿದ್ದರೆ ಏನು ಫಲಿತಾಂಶ ಸಿಗುತ್ತಿತ್ತು? ಒಂದು ವೇಳೆ ಯುಧಿಷ್ಠಿರನಿಗೆ ಸಿಂಹಾಸನ ಕೊಟ್ಟಿದ್ರೆ ನೀವು ಉತ್ತರವನ್ನು ಚಾಟ್ ನಲ್ಲಿ ನೀಡಬಹುದು. ಒಂದು ವೇಳೆ ಯುಧಿಷ್ಠಿರನಿಗೆ ಧೃತರಾಷ್ಟ್ರ ಸಿಂಹಾಸನವನ್ನು ಕೊಟ್ಟಿದ್ರೆ ಏನು ಫಲಿತಾಂಶ ಆಗ್ತಿತ್ತು? ಓಕೆ, ಯುದ್ಧ ಆಗ್ತಿರ್ಲಿಲ್ಲ. ಧರ್ಮಕ್ಕೆ ಗೆಲುವು ಶ್ವೇತ. ಓಕೆ, ಸರಿ ನೋಡೋಣ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತಾ. ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹ ರೂಪನಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ
So, ಇಲ್ಲಿ ದುರ್ಯೋಧನ ಹೇಗೆ ಗುರುವಿನೊಂದಿಗೆ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ. ಅಂದ್ರೆ ದ್ರೋಣಾಚಾರ್ಯರು ಪೂಜಾರ್ಹರು, ಸೊ ಅವರಿಗೆ ಗೌರವ ಕೊಟ್ಟು ಗೌರವದಿಂದ ಮಾತನಾಡಬೇಕು. ಆದ್ರೆ ಇಲ್ಲಿ ದುರ್ಯೋಧನ ಸ್ವಲ್ಪ ಒಂದು ನೋಡ್ಬೋದು ನೀವು, ದೊಡ್ಡ ಕಣ್ಣು ಮಾಡಿ ಅಪರಾಧಯುಕ್ತವಾಗಿ ಮಾತನಾಡ್ತಾ ಇದ್ದಾನೆ. ಏನಾಯ್ತು ಅಂತ ಹೇಳಿದ್ರೆ, ಅರ್ಜುನನ ಹೆಂಡತಿ ದ್ರೌಪದಿಯ ತಂದೆ ದೃಪದ, ಈ ದೃಪದನಿಗೂ ಮತ್ತು ದ್ರೋಣಾಚಾರ್ಯರಿಗೂ ಏನಾಗುತ್ತೆ, ಒಂದು ರಾಜಕೀಯ ಕಲಹ ಉಂಟಾಗಿರುತ್ತೆ. ಆ ಕಲಹ ಕಾರಣದಿಂದ ದ್ರೌಪದ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ದ್ರೋಣಾಚಾರ್ಯರನ್ನು ಕೊಲ್ಲುವಂತ ಒಂದು ಮಗನನ್ನು ಪಡಿಬೇಕು ಅಂತೇಳಿ ಒಂದು ಮಹಾ ಯಾಗವನ್ನು ಮಾಡುವಂಥದ್ದು. ಹಾಗೆ ಅದು ದ್ರೋಣಾಚಾರ್ಯರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಆದ್ರೂ ಕೂಡ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ದೃಪದನ ಮಗ ದೃಷ್ಟದ್ಯುಮ್ನ ಅವರ ಬಳಿಗೆ ಬರುವಂಥದ್ದು ವಿದ್ಯೆ ಕಲಿಯೋದಕ್ಕೋಸ್ಕರ ಇವರು ಕಲಿಸಿಕೊಡ್ತಾರೆ. ಇವರಿಗೆ ಸಾವಿನ ಭಯ ಇರೋದಿಲ್ಲ, ಯಾಕೆಂದ್ರೆ ಅವರು ಧರ್ಮವನ್ನು ಪಾಲಿಸ್ತಾ ಇರ್ತಾರೆ. ಸೊ ಸಾವಿಗಿಂತಲೂ ಅವರಿಗೆ ಧರ್ಮವನ್ನು ಪಾಲಿಸುವುದು ಮುಖ್ಯವಾಗಿರುತ್ತದೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು ದುರ್ಯೋಧನ. ಯಾಕೆಂತ ಹೇಳಿದ್ರೆ ಗೊತ್ತಿದ್ರು ಕೂಡ ಇವರು ಅವರಿಗೆ ವಿದ್ಯೆಯನ್ನು ಕಲಿಸಿದ್ದಾರೆ. ಅದೇ ಹೇಳುವಂತಂದ್ರೆ ಇಲ್ಲಿ ದ್ರೋಣಾಚಾರ್ಯರ ತತ್ವ ಹೇಗಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ನನ್ನಲ್ಲಿ ವಿದ್ಯಾಪೇಕ್ಷೆಯಿಂದ ಬಂದಾಗ ಖಂಡಿತವಾಗಿ ನಾನು ಅವರಿಗೆ ಬೋಧಿಸ್ಬೇಕು ಅಂತೇಳಿ ದ್ರೋಣಾಚಾರ್ಯರಿಗಿತ್ತು. ಆದುದರಿಂದ ಅವರು ದೃಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಒಪ್ಪಿದರು. ಕುರುಕ್ಷೇತ್ರ ರಣರಂಗದಲ್ಲಿ ಈಗ ದೃಷ್ಟದ್ಯುಮ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪಾಂಡವರ ಪಕ್ಷದಲ್ಲಿ ಸೇರಿ ಸೇನಾವ್ಯೂಹ ರಚನೆಯನ್ನು ಮಾಡ್ತಾನೆ. ಈ ಸೇನೆಯನ್ನು ಹೇಗೆ ರಚನೆ ಮಾಡಬೇಕು ಅಂತ ಈಗ ಪಾಂಡವರಿಗೆ ವ್ಯೂಹ ರಚನೆ ಮಾಡಿಕೊಟ್ಟಿದ್ದಾನೆ. ಈಗ ದುರ್ಯೋಧನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಿಮ್ಮ ಶಿಷ್ಯನು ಮಾಡಿರುವಂತಹ ಒಂದು ವ್ಯೂಹ ರಚನೆಯನ್ನು ನೋಡಿ ಅಂತ ಹೇಳಿ ವ್ಯಂಗ್ಯವಾಗಿ ನುಡಿತಾ ಇದ್ದಾನೆ. ಅಂದ್ರೆ ಇದೇ ರೀತಿ ನೀವು ಪಾಂಡವರ ಬಗ್ಗೆ ಉದಾರ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ಹೇಳೋದಕ್ಕೆ ಅವನು ಬಯಸ್ತಾ ಇದ್ದಾನೆ. ಸೊ ನಾವು ನೋಡ್ಬೋದು ಯಾವ ರೀತಿಯಾದ ಒಂದು ಮುಖದಲ್ಲಿ ಭಾವನೆ ಇದೆ ಆ ಒಂದು ಗುರುವಿನ ಜೊತೆಯಲ್ಲಿ ಮಾತನಾಡುತ್ತಿರ್ಬೇಕಾದ್ರೆ ಅಂತ. ಈಗ ದುರ್ಯೋಧನನ ರಾಜಕೀಯ ನಡವಳಿಕೆಯನ್ನು ವಿಶ್ಲೇಷಿಸಿ ಓದಿ ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ದುರ್ಯೋಧನನ ರಾಜಕೀಯ ನಡವಳಿಕೆಯನ್ನು ವಿಶ್ಲೇಷಿಸಿ ದ್ರೋಣಾಚಾರ್ಯರು ಈ ಬಾರಿ ಪಾಂಡವರೊಂದಿಗೆ ಸೌಮ್ಯವಾಗಿರುವುದಿಲ್ಲ ಎಂದು ಪಡಿಸಿಕೊಳ್ಳಲು ದೃಷ್ಟದ್ಯುಮ್ನನನ್ನು ದೃಪದ ಪುತ್ರೇಣ ದ್ರೋಣನ ಶತ್ರು ದೃಪದನ ಮಗ ಎಂದು ಕರೆಯುವುದು. ಎರಡನೆಯದು, ದ್ರೋಣಾಚಾರ್ಯರು ಯುದ್ಧವನ್ನು ಗಂಭೀರವಾಗಿ ಪರಿಗಣಿಸಲು ಪಾಂಡವರ ಕಡೆಯಿಂದ ಬಂದ ಎಲ್ಲಾ ಮಹಾನ್ ವೀರರನ್ನು ಉಲ್ಲೇಖಿಸಿದರು. ಭೀಮ ಮತ್ತು ಅರ್ಜುನರೊಂದಿಗೆ ಯುದ್ಧದಲ್ಲಿ ಎಲ್ಲರೂ ಸಮಾನರು ಎಂದು ಅವರು ಹೇಳುತ್ತಾರೆ. ಮೂರನೇದು, ತನ್ನ ಕಡೆಯಿಂದ ಮಹಾನ್ ವೀರರ ಹೆಸರನ್ನು ಹೇಳುವಾಗ ಅವನು ಮೊದಲು ಹಿರಿಯನಾದ ಭೀಷ್ಮರಿಗಿಂತ ಮುಂಚೆಯೇ ದ್ರೋಣಾಚಾರ್ಯರ ಹೆಸರನ್ನು ಉಲ್ಲೇಖಿಸಿದರು. ಏಕೆಂದರೆ ಕ್ಷತ್ರಿಯನ ಹೆಸರನ್ನು ಹೇಳುವ ಮೊದಲು ಬ್ರಾಹ್ಮಣನ ಹೆಸರನ್ನು ಉಲ್ಲೇಖಿಸುವುದು ಸ್ವೀಕಾರಾರ್ಹ ಶಿಷ್ಟಾಚಾರವಾಗಿದೆ. ನಾಲ್ಕನೇದು, ಅವರು ಕೃಪಾಚಾರ್ಯ ದ್ರೋಣಾಚಾರ್ಯನ ಸೋದರ ಮಾವ ಮತ್ತು ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ ಅವರ ಹೆಸರನ್ನು ಮುಖ್ಯ ನಾಗರಿಕರಾಗಿ ಉಲ್ಲೇಖಿಸಿದ್ದಾರೆ. ಐದನೇದ್ದು, ಅವನು ಮಹಾರಥಿ ಎಲ್ಲದಿದ್ದರೂ ವಿಕರ್ಣನು ದುರ್ಯೋಧನನ ಕಿರಿಯ ಸಹೋದರ ಹೆಸರನ್ನು ಹೇಳಿದನು. ಅವನ ಪರವಾಗಿ ಹೋರಾಡಲು ಅವನನ್ನು ಪ್ರೇರೇಪಿಸಲು ಸಲುವಾಗಿ ದ್ರೌಪದಿಯ ವಸ್ತ್ರಾಪರಣ ಘಟನೆಯನ್ನು ವಿರೋಧಿಸಿದ ಕೌರವನ ಕಡೆಯಿಂದ ಅವನ ಹೆಸರನ್ನು ಕೂಡ ತಿಳಿಸಿದ್ರು ಅಂತೇಳಿ. ಒಂದ್ ನಿಮಿಷ. ಈಗ ಕಾಣಿಸ್ತಾ ಉಂಟಲ್ಲ? ವಿರೋಧಿಸಿದ ದ್ರೌಪದಿಯ ವಸ್ತ್ರಾಪರಣ ಘಟನೆಯನ್ನು ವಿರೋಧಿಸಿದ ಕೌರವನ ಕಡೆಯಿಂದ ಅವನೊಬ್ಬನೇ ಆರನೇದ್ದು, ಅವನು ಹೇಳಿದನು, ನನ್ನ ಸಲುವಾಗಿ
ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧರಾಗಿರುವ ಅನೇಕ ವೀರರು ಇದ್ದಾರೆ. ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ಸೇನೆಯನ್ನು ರಚಿಸುವ ವಿಜ್ಞಾನದಲ್ಲಿ ಅವರು ಅನುಭವಿಯಾಗಿದ್ದಾರೆ. ಎಸ್, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಸೊ ಇಲ್ಲಿ ದ್ರೋಣಾಚಾರ್ಯರು ಅಂದ್ರೆ ಹೇಳಿದ್ರೆ ದುರ್ಯೋಧನನ ರಾಜಕೀಯ ನಡವಳಿಕೆಯನ್ನು ವಿಶ್ಲೇಷಿಸೋದು ಅಂತ ಹೇಳಿದ್ರೆ ಅವರು ಹೇಗೆ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದಾನೆ ಇಲ್ಲಿ ದುರ್ಯೋಧನ. ಅಂದ್ರೆ ದ್ರೋಣಾಚಾರ್ಯರು ಪಾಂಡವರೊಂದಿಗೆ ಸೌಮ್ಯವಾಗಿರಬಾರ್ದು ಅಂತ ಹೇಳಿ ಅವರ ತಪ್ಪನ್ನು ಇಲ್ಲಿ ಹೇಳಿ ಆಯ್ತು. ಒಂದು ನೀವು ಸಹಾಯ ಮಾಡಿದಾಗೆ ಮತ್ತೆ ಈಗ ಪಾಂಡವರ ಕಡೆಯಲ್ಲಿ ನಿಲ್ಬೇಡಿ ಅಂತ ಹೇಳಿ. ದೃಪದನ ಹೆಸರು ಹೇಳಿದ ಕೂಡಲೇ ಸಿಟ್ಟು ಬರ್ಬೇಕಲ್ಲ ದ್ರೋಣಾಚಾರ್ಯರಿಗೆ, ಹಾಗೆ ಇಲ್ಲಿ ಹೇಳುವಂಥದ್ದು. ದೃಪದ ಅಂದ್ರೆ ದ್ರೋಣನ ಶತ್ರು ದೃಪದನ ಮಗ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ದ್ರೋಣಾಚಾರ್ಯರು ಯುದ್ಧವನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಹಾಗಂತೇಳಿ ಪಾಂಡವರ ಕಡೆಯಿಂದ ಎಲ್ಲಾ ವೀರರ ಹೆಸರನ್ನು ಹೇಳುವಂಥದ್ದು. ಅಂದ್ರೆ ಅವರೆಲ್ಲರೂ ಕೂಡ ನಮ್ಮ ಒಂದು ಯಾರು ಭೀಮಾರ್ಜುನರು ಎಲ್ಲ ನಮ್ಮಲ್ಲಿ ಇರುವ ಯಾರೇ ಯೋಧರಿದ್ದಾರೆ ಅವ್ರಿಗೆಲ್ಲ ಸಮಾನರು ಅಂತ ಹೇಳಿಕೊಂಡು ಅಂದ್ರೆ ಎಲ್ಲರನ್ನು ಹುರಿದುಂಬಿಸುವಂಥದ್ದು ದುರ್ಯೋಧನ, ಇವು ಯುದ್ಧ ಮಾಡಿ ಅಂತ ಹೇಳಿ. ಹಾಗೆ ತನ್ನ ಕಡೆಯಿಂದ ಮಹಾನ್ ವೀರರ ಹೆಸರನ್ನು ಹೇಳುವಂಥದ್ದು. ಅವಾಗ ಅವನು ಮೊದಲಿಗೆ ಬ್ರಾಹ್ಮಣರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಅಲ್ಲಿ ದ್ರೋಣಾಚಾರ್ಯರ ಹೆಸರನ್ನು ಫಸ್ಟಿಗೆ ಹೇಳುವಂಥದ್ದು. ಭೀಷ್ಮಾಚಾರ್ಯರು ಹಿರಿಯರಾದ್ರು ಕೂಡ. ನಂತರ ಕೃಪಾಚಾರ್ಯರು ಅಂದ್ರೆ ದ್ರೋಣಾಚಾರ್ಯರ ಸೋದರ ಮಾವ ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ, ಅವರ ಹೆಸರನ್ನು ಮುಖ್ಯ ನಾಯಕರಾಗಿ ಹೇಳುವಂಥದ್ದು. ಅವನು ಮಹಾರಥಿ ಅಲ್ಲದಿದ್ರು ಕೂಡ ವಿಕರ್ಣನ ಹೆಸರು ಅಂದ್ರೆ ದುರ್ಯೋಧನನ ಕಿರಿಯ ಸಹೋದರ ಹೆಸರನ್ನು ಹೇಳುವಂಥದ್ದು. ಆಕ್ಚುಲಿ ಈ ವಿಕರ್ಣ ಹೇಗೆ ಅಂತ ಹೇಳಿದ್ರೆ ಆ ದ್ರೌಪದಿಯ ವಸ್ತ್ರಾಪಣದ ಸಮಯದಲ್ಲಿ ಅವನು ವಿರೋಧಿಸ್ತಾನೆ. ಕೌರವನ ಕಡೆಯಿಂದ ಒಬ್ಬನು ಆ ರೀತಿಯಾಗಿ ವಿರೋಧಿಸುವಂಥದ್ದು. ಎಲ್ಲಿಯಾದ್ರೂ ಇವನು ಹೋಗಿ ಅಲ್ಲಿ ಸಹಾಯ ಮಾಡ್ತಾನೆ ಅಂತ ಹೇಳಿ ಅವ್ರ ಬಗ್ಗೆನೂ ಇಲ್ಲಿ ಅಂದ್ರೆ ಹೊಗಳುವಂಥದ್ದು, ಪ್ರಶಂಸನೆ ಮಾಡುವಂಥದ್ದು. ಹಾಗೆ ದುರ್ಯೋಧನ ಹೇಳುವಂಥದ್ದು, ನನ್ನ ಸಲುವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುವ ಅನೇಕ ವೀರರಿದ್ದಾರೆ. ಅಲ್ಲಿ ಆ ದುರ್ಯೋಧನನೇ ಹೇಳಿ ಆಯ್ತು ಏನಂತೇಳಿ, ಅವರೆಲ್ಲ ನನಗೋಸ್ಕರ ಪ್ರಾಣವನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ. ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ಸೇನೆಯನ್ನು ರಚಿಸುವ ವಿಜ್ಞಾನದಲ್ಲಿ ಅನುಭವಿಯಾಗಿದ್ದಾರೆ. ಸೊ ಇವತ್ತು ಓರಿಯೆಂಟೇಶನ್ ಕ್ಲಾಸ್ ಮತ್ತೆ ಮೊದಲನೇ ಅಧ್ಯಾಯ ಇರೋ ಕಾರಣ ಒಂದು 5 ನಿಮಿಷದಲ್ಲಿ ಈಗ ಒಂದು 5-10 ನಿಮಿಷದಲ್ಲಿ ಮುಗಿಸೋಣ. ಈಗ ದುರ್ಯೋಧನನಲ್ಲಿ 6 ವಿಧದ ಆಕ್ರಮಣಕಾರ ಇರ್ತದೆ. ಅಂದ್ರೆ 6 ವಿಧದಲ್ಲಿ ಅವನು ಆಕ್ರಮಣಕಾರನಾಗಿರ್ತಾನೆ. ಅದನ್ನ ಇಲ್ಲಿ ನಾವು ನೋಡೋಣ. ಈಗ ಓದ್ತೀರಾ ಮಾತಾಜಿ? ಆಯ್ತು ಮಾತಾಜಿ. 6 ವಿಧದ ಆಕ್ರಮಣಕಾರರು. ವಿಷ ಕೊಡುವವನು. ದುರ್ಯೋಧನನು ಭೀಮನಿಗೆ ವಿಷಪೂರಿತ ಪಾಯಸ ತಿನ್ನಿಸಿದನು. ಬೆಂಕಿ ಹಚ್ಚುವವನು. ದುರ್ಯೋಧನನು ಪಾಂಡವರಿಗೆ 1,00,000 ಮನೆಯನ್ನು ನಿರ್ಮಿಸಿ ವ್ಯವಸ್ಥೆ ಮಾಡಿದನು ಮತ್ತು ಅವರನ್ನು ದಾಳಿ ಮಾಡಲು ಸಿದ್ಧರಾಗಿ ಮಲಗಿದ್ದಾಗ ಅದನ್ನು ಸುಟ್ಟು ಹಾಕಲು ಸಂಚು ರೂಪಿಸಿದನು. ಮಾರಕ ಆಯುಧಗಳಿಂದ ದಾಳಿ ಮಾಡುವವರು. ಶಕುನಿಯ ಪಗಡೆಗಳ ಆಟದಲ್ಲಿ ಮೋಸ ಮಾಡಿ ಅವರ ಸಂಪತ್ತನ್ನೆಲ್ಲ ದೋಚಿದರು. ಒಬ್ಬ ಕಳ್ಳ. ನಂತರ ಕೌರವರು ಪಾಂಡವರ ಭೂಮಿಯನ್ನು ಆಕ್ರಮಿಸಿಕೊಂಡರು. ಇನ್ನೊಬ್ಬನ ಭೂಮಿಯನ್ನು ಆಕ್ರಮಿಸಿಕೊಂಡವನು ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವನು. ಅಂತಿಮವಾಗಿ ಅವರು ದ್ರೌಪದಿಯನ್ನು ಕದ್ದೊಯ್ದರು. ಒಮ್ಮೆ ದಾಳಗಳ ಆಟದ ಸಮಯದಲ್ಲಿ ಜಯದ್ರಥ ಅವಳನ್ನು ಅಪಹರಿಸಲು ಪ್ರಯತ್ನಿಸಿದಾಗ. ಹರೇ ಕೃಷ್ಣ. ಸೊ ಇಲ್ಲಿ 6 ವಿಧದ ಅಂದ್ರೆ 6 ರೀತಿಯಲ್ಲಿ ಅವನು ಆಕ್ರಮಣಕಾರನಾಗಿದ್ದ. ಹೇಗೆ ಆ ವಿಷ ಹಾಕಿ ಆ ಭೀಮನನ್ನು ಸಾಯಿಸೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು, ಹಾಗೆ ಬೆಂಕಿ ಹಚ್ಚುವಂಥದ್ದು. ಆ ದುರ್ಯೋಧನನೇ ಒಂದು ಪಾಂಡವರಿಗೆ ಮನೆಯನ್ನು ನಿರ್ಮಿಸಿ ಕೊಡ್ತಾನೆ, ಆದ್ರೆ ಅದರ ಮೇಲೆ ದಾಳಿ ಮಾಡಿ ಅವರನ್ನು ಸುಟ್ಟು ಹಾಕಲು ಸಂಚನ್ನು ರೂಪಿಸುವಂಥದ್ದು. ಹಾಗೆ ಮಾರಕ ಆಯುಧಗಳಿಂದ ದಾಳಿ ಮಾಡುವುದು. ಇದು ಹೇಗೆ ಅಂದ್ರೆ ಶಕುನಿಯು ಪಗಡೆ ಆಟದಲ್ಲಿ ಮೋಸ ಮಾಡಿ ಅವರ ಸಂಪತ್ತನ್ನೆಲ್ಲ ದೋಚುವಂಥದ್ದು. ನಂತರ ಭೂಮಿಯನ್ನು ಆಕ್ರಮಿಸಿಕೊಳ್ಳುವಂಥದ್ದು.
ದ್ರೌಪದಿಯನ್ನು ಕದ್ದೊಯ್ಯುವಂಥದ್ದು, ಈ ರೀತಿಯಾಗಿ 6 ರೀತಿಯಲ್ಲಿ ಆಕ್ರಮಣಕಾರಾಗಿರ್ತಾನೆ. ಈಗ ಕೃಷ್ಣ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂತ ನೋಡೋಣ ಮುಂದಿನ ಒಂದು ಅಧ್ಯಾಯದಲ್ಲಿ. ಅದರ ಮುಂಚೆ ಇವಾಗ ಸಘೋಷೋದಾರ್ತರಾಷ್ಟ್ರಾಣಾಂ ಹೃದಯಾನೇ ವ್ಯದಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಇದು ಹೇಗೆ ಸಂಭವಿಸುತ್ತದೆ? ಉತ್ತರವನ್ನು ಚಾಟಿನಲ್ಲಿ ನೀಡಬಹುದು. ಈಗ ಇಲ್ಲಿ ಯುದ್ಧ ಪ್ರಾರಂಭ ಆಗುವ ಮುಂಚೆ ಏನ್ ಮಾಡ್ತಾರೆ ಅವರು? ಶಂಖಗಳನ್ನು ಊದ್ಬೇಕಲ್ವಾ? ಸೊ ಇಲ್ಲಿ ಒಂದು ಘೋಷಣೆಯನ್ನು ಮಾಡ್ಬೇಕಲ್ಲ, ಯುದ್ಧ ಘೋಷಣೆಯನ್ನು ಮಾಡ್ಬೇಕಲ್ಲ. ಸೊ ಇಲ್ಲಿ ಏನು ಶಂಖವನ್ನು ಊದ್ತಾ ಇದ್ದಾರೆ ಇವರು ಅಂತ ಹೇಳಿದ್ರೆ ಭಗವಂತ ಕೃಷ್ಣ ಶಂಖವನ್ನು ಊದೋದು ಅಂದ್ರೆ ಕೃಷ್ಣಾರ್ಜುನರು ತಮ್ಮ ದಿವ್ಯ ಶಂಖವನ್ನು ಊದ್ತಾರೆ. ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಅರ್ಜುನನ ಶಂಖ ದೇವದತ್ತ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತ ಧನಂಜಯ ಅಂತ ಹೇಳಲಾಗಿದೆ. ಕೃಷ್ಣ ತನ್ನ ದಿವ್ಯವಾದ ಶಂಖ ಪಾಂಚಜನ್ಯವನ್ನು ಊದಿದ್ರೆ, ಅರ್ಜುನ ದೇವದತ್ತ ಶಂಖವನ್ನು ಊದೋದ್ರಿಂದ ಈ ಶಂಖಗಳ ದಿವ್ಯ ನಾದದಿಂದ ಕೌರವರ ಹೃದಯ ಚೂರು ಚೂರಾಯಿತು. ಹೇಳಿದ್ರೆ ಕೌರವರಲ್ಲಿ ಒಂದು ಭಯದ ವಾತಾವರಣ ಉಂಟಾಯಿತು ಆ ಒಂದು ಶಂಖ ಒಂದು ಮಂಗಳಕರವಾದ ಒಂದು ಧ್ವನಿಯಿಂದಾಗಿ. ಯಾಕಂತ ಹೇಳಿದ್ರೆ ಅವರು ಕೌರವರು ಅಧರ್ಮದ ಹಾದಿಯಲ್ಲಿದ್ರು. ಅಧರ್ಮದಲ್ಲಿ ಹಾದಿಯಲ್ಲಿ ಇರ್ಬೇಕಾದ್ರೆ ಅವರಿಗೆ ಸಹಜವಾಗಿ ಭಯ ಉಂಟಾಗುತ್ತೆ. ಆದ್ರೆ ಇದು ಪಾಂಡವರಿಗೆ ಒಳ್ಳೆಯ ಅನುಭವ ನೀಡ್ತದೆ. ಈಗ ನಮಗೆಲ್ಲರಿಗೂ ಗೊತ್ತು ಪಾಂಡವರು ಯುದ್ಧವನ್ನು ಗೆಲ್ತಾರೆ ಅಂತ. ಪಾಂಡವರ ವಿಜಯದ ಚಿಹ್ನೆಗಳು ಯಾವುದು? ಇದನ್ನು ನೀವು ಚಾಟ್ ನಲ್ಲಿ ನೀಡಬಹುದು ಉತ್ತರವನ್ನು. ಪಾಂಡವರು ಗೆಲ್ತಾರೆ ಅಂತ ಗೊತ್ತಿದೆ. ಸೊ ಯಾವುದೆಲ್ಲ? ಎಸ್, ನರೇಂದ್ರ ಕುಮಾರ್ ಅವರು ಹೇಳಿದ್ದಾರೆ ಹನುಮಂತ. ಎಸ್, ಕರೆಕ್ಟ್ ಆಗಿದೆ. ಅಗ್ನಿದೇವ, ಆಂಜನೇಯ. ಯಾ, ಕೃಷ್ಣ ಇರೋದು, ಕೃಷ್ಣ ಪಾಂಡವರ ಪರವಾಗಿ ಇರೋದು ಪದ್ಮಾವತಿಯವರು, ರೇಣುಕಾ ಅವರು. ಆಕ್ಚುಲಿ 9 ಕಾರಣಗಳನ್ನು ಕೊಡ್ತಾನೆ. ಈಗ 2 ಕಾರಣಗಳನ್ನು ಮಾತ್ರ ನೋಡ್ತಾ ಇದ್ದೇನೆ ನಾನು. ಓಕೆ, ನೋಡೋಣ ನಾವೀಗ. ಕಪಿಧ್ವಜ, ಆಂಜನೇಯ ಇರೋದು, ಕಪಿಧ್ವಜ ಇರೋದು ಒಂದೇ. ಸೊ ಮೊದಲಿಗೆ ಧರ್ಮಕ್ಷೇತ್ರ. ಈ ಕುರುಕ್ಷೇತ್ರ ಧರ್ಮಕ್ಷೇತ್ರ ಆಗಿರೋ ಕಾರಣ ಯಾರು ಧರ್ಮವನ್ನು ಪಾಲಿಸ್ತಾರೆ ಅವರಿಗೆ ಜಯ ಖಂಡಿತ. ಈಗ ಪಾಂಡವರು ಧರ್ಮದ ಪರವಾಗಿ ಇದ್ರು, ಸೊ ಅವರಿಗೆ ಜಯ ಖಂಡಿತ. ಇನ್ನು ದೈವಿಕ ರಥ. ಈ ರಥ ಅರ್ಜುನನಿಗೆ ಅಗ್ನಿದೇವ ಕೊಡುವಂಥದ್ದು. ಈ ರಥವನ್ನು ಆ ಉಡುಗೊರೆಯಾಗಿ ಕೊಟ್ಟಿರ್ತಾನೆ. ಸೊ ಅದು ಕೂಡ ಆ ಒಂದು ಅವರ ಗೆಲುವು ನಿಶ್ಚಿತ ಅಂತ ತೋರಿಸ್ತದೆ. ಇನ್ನು 3ನೇದು ಕಪಿಧ್ವಜ. ಹೇಳಿದ್ರೆ ಈ ಅರ್ಜುನನ ರಥದ ಮೇಲೆ ನೋಡ್ಬೋದು ನೀವು ಹನುಮಾನ್ ವಿರಾಜಮಾನರಾಗಿದ್ದಾರೆ. ಸೊ ಹನುಮಾನ್ ರಾಮಾಯಣದ ಹೀರೋ. ರಾಮಾಯಣದಲ್ಲಿ ಹನುಮಾನ್ನ ಕೊಡುಗೆ ತುಂಬಾ ಇದೆ. ಸೊ ಎಲ್ಲಿ ಹನುಮಾನ್ ಇರ್ತಾರೆ ಅಲ್ಲಿ ವಿಜಯ ಖಂಡಿತ ಅಂತ ತೋರಿಸುವಂಥದ್ದು. ಇನ್ನು 4ನೇದು ಶಂಖನಾದ. ಭಗವಂತನ ದಿವ್ಯ ಶಂಖನಾದದಿಂದ ಹೊರಹೊಮ್ಮುವ ಒಂದು ದಿವ್ಯವಾದ ಒಂದು ಧ್ವನಿ ಪಾಂಡವರು ವಿಜಯರಾಗ್ತಾರೆ ಅಂತ ತೋರಿಸುತ್ತೆ. 5ನೇದು ಗಾಂಡೀವ, ಪಶುಪತಾಸ್ತ್ರ ಅಂತ ಹೇಳಿದ್ರೆ ಶಿವನನ್ನು ಮೆಚ್ಚಿಸಿ ಅರ್ಜುನ ಆ ಒಂದು ಪಡೆದಿರುವಂಥದ್ದು. ಅರ್ಜುನನಿಗೆ ಒಂದು ವರ ಶಿವನಿಂದ ಈ ಒಂದು ಪಶುಪತಾಸ್ತ್ರ, ಒಂದು ಅಸ್ತ್ರ. ತೆಕ್ತ ಜೀವಿತ. ಈಗ ಏನ್ ಹೇಳ್ತಾನೆ ದುರ್ಯೋಧನ? ನನಗಾಗಿಯೇ ಪ್ರಾಣ ಕೊಡ್ಲಿಕ್ಕೆ ಇವರೆಲ್ಲ ಬಂದಿದ್ದಾರೆ. ಅಂದ್ರೆ ಯಾರು? ಅವನ ಸೇನೆಯವರು, ಸೈನಿಕರೆಲ್ಲ. ಸೊ ಅವನಲ್ಲಿ ಆ ಒಂದು ಅಪಶಕನವನ್ನ ನುಡಿಯುವಂಥದ್ದು ತೆಕ್ತ ಜೀವಿತ ಅಂತೇಳಿ. ಜೀವನವನ್ನೇ ಮುಡಿಪಾಗಿಟ್ಟಿರೋರಿಗೆ ಜಯ. ಅದಾದ್ರೆ ಇಲ್ಲಿ ಇನ್ನೊಂದು ಅರ್ಥದಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರೋರಿಗೆ ಜಯ ಖಂಡಿತ ಅಂತ ಹೇಳಿ.
ಇನ್ನು ಮೋಕ್ಷದ ಏಕಾದಶಿ ಹೇಳಿದ್ರೆ ಈ ಒಂದು ಏಕಾದಶಿ ಹೇಳುವಂಥದ್ದು ಅದು ತುಂಬಾ ಒಂದು ಮಂಗಳಕರವಾದಂಥದ್ದು ದಿವಸ. ಸೊ ಭಗವಂತನ ಆದೇಶದ ಪ್ರಕಾರ ಯಾರು ಆ ದಿನ ನಡೆದುಕೊಳ್ತಾರೆ ಅವರಿಗೆ ಜಯ ಖಂಡಿತ, ವಿಜಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ. ಇನ್ನು ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಭಾಗ್ಯಲಕ್ಷ್ಮಿ ಜೊತೆಯಾಗೇ ಇರ್ತಾಳೆ, ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಭಾಗ್ಯಲಕ್ಷ್ಮಿ ಇರ್ತಾಳೆ. ಇನ್ನು ಋಷಿಕೇಶ, ಯಾರು? ಕೃಷ್ಣ. ಸೊ ಕೃಷ್ಣನ ಋಷಿಕೇಶ ಹೇಳುವಂಥದ್ದು ಇಲ್ಲಿ ನೇರವಾಗಿ ಅರ್ಜುನನ ಇಂದ್ರಿಯಗಳನ್ನು ಅವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೇರವಾಗಿ ಆ ಒಂದು ಡೈರೆಕ್ಷನ್ ಅನ್ನು ಕೊಡ್ತಾ ಇರುವಂತದ್ದು, ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ಎಲ್ಲರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು, ಇಲ್ಲಿ ಅರ್ಜುನನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಅವನನ್ನು ಋಷಿಕೇಶ ಅಂತ ಹೇಳುವಂಥದ್ದು. ಸೊ ಈ ಎಲ್ಲಾ ಕಾರಣಗಳಿಂದ ಪಾಂಡವರು ಯುದ್ಧದಲ್ಲಿ ಗೆಲ್ಲುವುದು ನಿಶ್ಚಯವಾಗಿತ್ತು ಅಂತ ನಾವು ಇಲ್ಲಿ ತಿಳಿಬಹುದು. ಈಗ ಅರ್ಜುನನ ಒಂದು ಮನಸ್ಥಿತಿ ಹೇಗಿತ್ತು, ಆ ಒಂದು ಎರಡು ಸೇನೆಗಳನ್ನು ನೋಡಿ ಏನಾಗುತ್ತೆ ಅವನಿಗೆ, ಇವರೆಲ್ಲ ನಮ್ಮವರು ತಮ್ಮವರು, ಇವರನ್ನೆಲ್ಲ ಹೇಗೆ ನಾನು ಸಾಯಿಸ್ಲಿ, ಈ ಒಂದು ಇಷ್ಟೊಂದು ಘೋಷಾನುಘೋಷವಾಗಿ ಇವರು ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರ ಬಗ್ಗೆ ಅನುಕಂಪ ಉಂಟಾಗ್ತಾ ಇದೆ. ಏನಾಗ್ತಿದೆ ಅವನಿಗೆ, ಅವನ ಮೃದು ಹೃದಯ ಕರುಣಾಮಯಿ ಸ್ವಭಾವದಿಂದಾಗಿ ಅರ್ಜುನನ ದೇಹದ ವಿವಿಧ ಲಕ್ಷಣಗಳು ಅಂತ ಹೇಳಿದ್ರೆ ಸತ್ವಗುಣದಲ್ಲಿದ್ರೆ ಭಕ್ತರ ಹೃದಯ ಹೇಗೆ ಅಂತ ಹೇಳಿದ್ರೆ ಅವರು ಪರ ದುಃಖಿ, ಬೇರೆಯವರ ದುಃಖ ನೋಡಿ ಅವರಿಗೆ ದುಃಖಿಸುವಂತದವರು ಅಂತೇಳಿ. ಸೊ ಅಂಗಗಳು ನಡುಗುವುದು, ಬಾಯಿ ಒಣಗುವುದು, ಇಡೀ ಶರೀರವು ಕಂಪಿಸ್ತಿದೆ, ಕೂದಲು ನಿಮರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ, ತನ್ನ ಚರ್ಮವು ಉರಿತಿದೆ, ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ, ಕೃಷ್ಣ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ಅರ್ಜುನ. ಮನಸ್ಸು ಸುತ್ತುತ್ತಿದೆ, ಮನಸ್ಸು ಕೂಡ ನಿಯಂತ್ರಣದಲ್ಲಿಲ್ಲ. ಹಾಗೆ ಇಲ್ಲಿ 5 ಕಾರಣಗಳನ್ನು ನೀಡ್ತಾನೆ ಅರ್ಜುನ. ಏನಂತೇಳಿ, ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ, ನಾನು ಯುದ್ಧ ಮಾಡೋದಿಲ್ಲ. ಅದಕ್ಕೆ 5 ಕಾರಣಗಳನ್ನು ನೀಡ್ತಾನೆ. ಒಂದು ಸಹಾನುಭೂತಿ, ಇದು 28ನೇ ಶ್ಲೋಕದಲ್ಲಿ ನೋಡ್ಬೋದು ನೀವು. ಹಾಗೆ ಸಂತೋಷವಿಲ್ಲ 31ನೇ ಶ್ಲೋಕದಲ್ಲಿ ನೋಡಿದ್ರೆ, ಪಾಪ ಚಟುವಟಿಕೆಗಳ ಭಯ 36ನೇ ಶ್ಲೋಕದಲ್ಲಿ ನೋಡಿದ್ರೆ, ಕುಟುಂಬ ಸಂಪ್ರದಾಯಗಳು ನಾಶವಾಗ್ತದೆ 41ನೇ ಶ್ಲೋಕ. ಮತ್ತೆ ಏನು ನಿರ್ಣಯ ನನಗೆ ತೆಗೆದುಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅರ್ಜುನ, ಇದು 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ನೋಡ್ತೀರಿ. ಈಗ ಇದನ್ನ ವಿವರವಾಗಿ ನೋಡೋಣ. ಈಗ ಆಯ್ತು, ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ತೇವೆ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತೆ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅನುವಾದ. ಅರ್ಜುನನು ಹೇಳಿದನು, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ಹರೇ ಕೃಷ್ಣ ಮಾತಾಜಿ. ಎಸ್ ಮಚ್, ಹರೇ ಕೃಷ್ಣ. ಸೊ ಇಲ್ಲಿ ಅರ್ಜುನನ ಒಂದು ಸಹಾನುಭೂತಿಯನ್ನು ನೋಡ್ಬೋದು. ಕರುಣಾಭರಿತ ಭಾವ ಉಂಟಾಗ್ತಾ ಇದೆ. ಇವರನ್ನು ಹೇಗೆ ಕೊಲ್ಲಲಿ, ಇವರೆಲ್ಲ ನನ್ನ ಬಂಧು ಬಾಂಧವರು, ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳು, ಕೃಷ್ಣ ನಾನ್ ಯಾಕೆ ಇವ್ರನ್ನೆಲ್ಲ ಸಾಯಿಸ್ಬೇಕು, ಇಲ್ಲಿ ನಿಲ್ಲಲು ಕೂಡ ನನಗೆ ಆಗ್ತಾ ಇಲ್ಲ ಅಂತ ಅರ್ಜುನನ ಒಂದು ಮೃದು ಹೃದಯ ತೋರಿಸ್ತದೆ. ಭಕ್ತರ ಹೃದಯ ಯಾವಾಗಲೂ ಕೂಡ ಮೃದುವಾಗಿರ್ತದೆ. ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಎಸ್ ಮಾತಾಜಿ, ಬೇಗ ಓದಿ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಯಶಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಈಗ ಯುದ್ಧದಲ್ಲಿ ಗೆದ್ದ ನಂತರ ಆ ಸಂತೋಷವನ್ನ ಹಂಚ್ಕೊಳ್ಬೇಕಲ್ಲ. ಸೊ ಈಗ ಇಲ್ಲಿ ಹೇಳುವಂಥದ್ದು ಅರ್ಜುನ, ಈಗ ನನ್ನ ಬಂಧುಗಳನ್ನೇ ನಾನು ಕೊಲ್ಲುವುದರಿಂದ ಅದೆಲ್ಲ ನನಗೆ ಸಂತೋಷ ಉಂಟು ಮಾಡೋದಿಲ್ಲ, ಅದು ನನಗೆ ಶ್ರೇಯಸ್ ಆಗೋದಿಲ್ಲ ಅಂತ ಹೇಳಿ. ಅಂದ್ರೆ ಮೊದಲನೇ ಕಾರಣ ಕೊಡುವಂಥದ್ದು ಸಹಾನುಭೂತಿ, 2ನೇ ಕಾರಣ ಕೊಡುವಂಥದ್ದು ಸಂತೋಷವಿಲ್ಲ. ಇನ್ನು 3ನೇ ಕಾರಣ ಏನು ಅಂತ ನೋಡೋಣ. ಪಾಪಮೇವಾಶ್ರಯೇ ಸ್ವಾನ್ಮಾ ತ್ವಯಿತಾತ್ ಆತತಾಯಿನಃ.
ತಸ್ಮಾನ್ನರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಾ ಸ್ಯಾಮ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನನಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನನ್ನ ಸ್ನೇಹಿತರನ್ನು ನಾನು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ ನಮ್ಮ ಬಂಧುಗಳನ್ನೇ ಕೊಂದು ನಾನು ಏನನ್ನು ಪಡೆಯುತ್ತೇವೆ? ಎಸ್ ಮಾತಾಜಿ, ನೀವು ನಾನು attendance ಸುಖವಾಗಿ ಹಾಕಿದ್ದೀರಾ? ಅಟೆಂಡೆನ್ಸ್ ಅದೇ ಕೇಳಿದ್ದೀನಿ ಮಾತಾಜಿ. ನಿಮ್ಗೆ ಹಾಕ್ಲಾ ಮಾತಾಜಿ? ಶೇರ್ ಮಾಡ್ಲಾ? ಶೇರ್ ಮಾಡಿ, ನೀವು ಆಗ್ಲೇ ಹಾಕ್ಬೇಕಿತ್ತು. Yes, ma'am. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ, ನೀವೆಲ್ಲರೂ ಕೂಡ ಅಟೆಂಡೆನ್ಸ್ ಕೊಡಿ. ಜೂಮ್ ಚಾಟ್ ಅಲ್ಲಿ ಹಾಕಿ ಮಾತಾಜಿ. ಓಕೆ ಮಾತಾಜಿ. ಎಸ್. ಸೊ ಇಲ್ಲಿ ನಾನು ಸುಖವಾಗಿರಲು ಹೇಗೆ ಸಾಧ್ಯ? ಹಾ, ಓಕೆ. ಇಲ್ಲಿ ಮೂರನೇ ಕಾರಣ ಕೊಡುವಂಥದ್ದು ಪಾಪ ಚಟುವಟಿಕೆಗಳ ಭಯ ಅಂತ ಹೇಳಿದ್ರೆ, ಈಗಾಗಲೇ ನಮಗೆ ಗೊತ್ತಾಯ್ತು ದುರ್ಯೋಧನ 6 ರೀತಿಯಲ್ಲಿ ಆಕ್ರಮಣಕಾರನಾಗಿರ್ತಾನೆ. ಅವನನ್ನು ಕೊಂದ್ರೆ ನಮಗೆ ಪಾಪ ಬರೋದಿಲ್ವಾ ಅಂತ ಹೇಳಿ ಅರ್ಜುನನ ಪ್ರಶ್ನೆ ಇಲ್ಲಿ. ಆದ್ರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ನಾವು ಏನ್ ಪಡಿತೇವೆ ಅವರನ್ನು ಕೊಂದು ಸುಖವಾಗಿರಲು ಸಾಧ್ಯ ಇಲ್ಲ. ಇನ್ನು 4ನೇ ಕಾರಣ ಕೊಡ್ತಾನೆ, ಈ ಒಂದು ಕುಟುಂಬ ಸಂಪ್ರದಾಯಗಳು ನಾಶವಾಗುತ್ತೆ ಅಂತೇಳಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ ಧರ್ಮೇ ನಷ್ಟೇ ಕುಲಂ ಕೃಷ್ಣ ಅಧರ್ಮೋ ಅಭಿಭವತ್ಯುತಾಂ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಯಾವಾಗ ಸೈನಿಕರೆಲ್ಲ ಸತ್ತು ಹೋದ್ರೆ ಅವರ ಮನೆಯಲ್ಲಿ ರಕ್ಷಣೆ ಇರೋದಿಲ್ಲ ಅವರ ಹೆಂಡತಿ ಮಕ್ಕಳಿಗೆ, ಅವಾಗ ಏನಾಗುತ್ತೆ, ಕುಟುಂಬ ಸಂಪ್ರದಾಯಗಳು ನಾಶವಾಗುತ್ತೆ. ಅಲ್ಲಿ ಅಂದ್ರೆ ಬೇಡದ ಸಂತತಿ ಹೆಚ್ಚಾಗುತ್ತೆ, ಅವರಿಗೆ ರಕ್ಷಣೆ ಇರೋದಿಲ್ಲ, ಅಲ್ಲಿ ಯಾರು ಗೈಡ್ ಮಾಡುವವರು ಇಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಇಲ್ಲಿ ಒಂದು ತಿಳಿಯುವಂಥದ್ದು. ನ ಚೈತದ್ವಿದ್ಮ ಕತರನ್ನು ನ ಚೈತದ್ವಿದ್ಮ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ ಹೇಳುದು. ಏನು ನಿರ್ಧಾರ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ. ಅವರನ್ನು ಸೋಲಿಸೋದಾ ಅಥವಾ ಅವರಿಂದ ಸೋಲೋದಾ? ಅವರನ್ನು ಆ ಒಂದು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದ್ರೆ ನಮಗೆ ಜೀವಿಸ್ಬೇಕಂತ ಆಸೆ ಇರೋದಿಲ್ಲ. ಸೊ ಏನ್ ನಿರ್ಧಾರ ತಗೊಳ್ಬೇಕು ಅಂತ ಹೇಳಿ ಇಲ್ಲಿ ಕೇಳ್ತಾನೆ. ಸೊ ನೀವೀಗ 4ನೇ ಅಧ್ಯಾಯದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತೀವಿ. ಅಲ್ಲಿ ಭಗವಂತ ಉತ್ತರಿಸ್ತಾನೆ. ಈಗ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಯಾವುದಕ್ಕೆ ಸಂಬಂಧಿಸಿರ್ಬೋದು ಅಂತ ಇದನ್ನ ನೀವು ಚಾಟ್ ನಲ್ಲಿ ಹಾಕ್ಬೋದು. ಆ ಸಹಾನುಭೂತಿಯ ಅಥವಾ ಸಂತೋಷವಿಲ್ವಾ, ಪಾಪ ಚಟುವಟಿಕೆಗಳ ಭಯನ, ಕುಟುಂಬ ಸಂಪ್ರದಾಯಗಳು ನಾಶವಾಗುತ್ತಾ, ನಿರ್ಣಯವಿಲ್ಲವಾ ಅಂತೇಳಿ. ಆಕ್ಚುಲಿ ಇಲ್ಲಿ ನಿಮಗೆ ಲಿಂಕ್ ಹಾಕಿದ್ದಾರೆ. ಅದನ್ನ ಲಿಂಕ್ ನೀವು ಇದ್ ಮಾಡಿದ್ರೆ, ಲಿಂಕಿಗೆ ಹೋದ್ರೆ ಅಲ್ಲಿ ನೀವು ಅಟೆಂಡೆನ್ಸ್ ಅನ್ನ ಕೊಡ್ಬೋದು. ಮಾತಾಜಿ, ಆ ಲಿಂಕ್ಗೆ ಹೋಗ್ಲಿಕ್ಕೆ ಆಗದವರು ಇಲ್ಲಿ ಹಾಕಿದ್ದಾರೆ ಅನ್ಸುತ್ತೆ, ಅವರ ಹೆಸರನ್ನು ಬರ್ಕೊಳ್ಳಿ, ಅವರ ನಂಬರ್ ಅನ್ನು ಕೂಡ ಕರೆಕ್ಟ್ ಮಾಡಿ ನೀವು. ಆಯ್ತು ಮಾತಾಜಿ. ಓಕೆ. ಸೊ ನೀವು ಯಾವುದಕ್ಕೆ ಸಂಬಂಧಿಸಿರ್ಬೋದು ಇದನ್ನ ನೀವು ಉತ್ತರ ಹಾಕ್ಬೋದು. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ. ನಾಮಾಚಾರ್ಯ ಶ್ರೀ ಅದಾಷ್ಟಾಕರಿಗೆ ಜೈ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದಕ್ಕೆ ಜೈ. ಪ್ರಶ್ನೆಗಳಿದ್ದವರು ಆಂಡ್ರೇಸ್ ಮಾಡಿ ಕೇಳ್ಬೋದು.